सूरज सा तेज नहीं मुझ में, दीपक सा जलता देखोगे। सूरज सा तेज नहीं मुझ में, दीपक सा जलता देखोगे। अपनी हद रोशन करने से तुम मुझे ला 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 चिट्ठी न कोई जाने वो कौन सा देश जहाँ तुम चले गए। चिट्ठी न कोई संदेश जाने वो कौन सा देश तुम चले गए। ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕಾಣದಂತೆ ಮಾಯವಾದನು. ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ.
ಲೈಫ್ ಕೇರ್ ಕ್ಲಿನಿಕಲ್ ಲ್ಯಾಬೊರೇಟರಿ ಮಜೂರ್. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ನಮ್ಮಲ್ಲಿ ಎಲ್ಲಾ ತರಹದ ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಮಾಡಿಕೊಡಲಾಗುವುದು. ವಿಶೇಷ ಸೂಚನೆ: ಮನೆಗೆ ಭೇಟಿ ನೀಡಿ ರಕ್ತ ಸಂಗ್ರಹಿಸಲಾಗುವುದು ಹಾಗೂ ಪೂರ್ಣ ದೇಹದ ತಪಾಸಣೆ ಕೇವಲ 999 ರುಗೆ ಮಾಡಿಕೊಡಲಾಗುವುದು. ನಮ್ಮ ಸ್ಥಳ ಮಜೂರು ಸರ್ಕಲ್, ನಿಯರ್ ಗ್ರಾಮ ಪಂಚಾಯತ್ ಮಜೂರು, 574106, ಉಡುಪಿ ಜಿಲ್ಲೆ, ಕರ್ನಾಟಕ. ಸಮಯ: ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೆ, ಆದಿತ್ಯವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ 7090913419 9035018766. ಲೈಫ್ ಕೇರ್ ಕ್ಲಿನಿಕಲ್ ಲ್ಯಾಬೊರೇಟರಿ ಮಜೂರ್. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ನಮ್ಮಲ್ಲಿ ಎಲ್ಲಾ ತರಹದ ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಮಾಡಿಕೊಡಲಾಗುವುದು. ವಿಶೇಷ ಸೂಚನೆ: ಮನೆಗೆ ಭೇಟಿ ನೀಡಿ ರಕ್ತ ಸಂಗ್ರಹಿಸಲಾಗುವುದು ಹಾಗೂ ಪೂರ್ಣ ದೇಹದ ತಪಾಸಣೆ ಕೇವಲ 999 ರುಗೆ ಮಾಡಿಕೊಡಲಾಗುವುದು. ನಮ್ಮ ಸ್ಥಳ ಮಜೂರು ಸರ್ಕಲ್, ನಿಯರ್ ಗ್ರಾಮ ಪಂಚಾಯತ್ ಮಜೂರು, 574106, ಉಡುಪಿ ಜಿಲ್ಲೆ, ಕರ್ನಾಟಕ. ಸಮಯ: ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೆ, ಆದಿತ್ಯವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ 7090134119 ವಿದ್ಯಾರ್ಥಿಗಳು ದಯವಿಟ್ಟು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಾದ್ರೆ ತಾವೆಲ್ಲರೂ ಅತ್ಯಂತ ಶಿಸ್ತಿನಿಂದ ಮೌನದಿಂದ ಇದ್ದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾದ್ರೆ, ಅಲ್ಲಿ ಮಕ್ಕಳು ನೋಡಿ ಎಲ್ಲರೂ ಅಲ್ಲಿ ತಿಂಡಿ ತಿನ್ಲಿಕ್ಕೆ ಹೋಗಿದ್ದೀರಿ, ಈಗ ಹೋಗ್ಬೇಡಿ, ಮತ್ತೆ ಹೋಗಿ ಬನ್ನಿ, ಎಲ್ಲ ಬನ್ನಿ ನೋಡ. ನಮ್ಮ ಶಾಲೆಯ ಮಕ್ಕಳು ಎಲ್ಲ ಅಲ್ಲಿ ತಿಂಡಿ ಅಂಗಡಿ ಹತ್ರ ಇದ್ದೀರಿ, ಎಲ್ಲರೂ ಬಂದಿರಿ, ಕುತ್ಕೊಳ್ಳಿ ನೋಡ. ಅಲ್ಲಿ ಯಾರೆಲ್ಲ ಇದ್ದೀರಿ ಎಲ್ಲ ಪ್ರಥಮದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರನ್ನು ಮತ್ತು ಜಲಂಚಾರು ಮಹಾಗಣಪತಿ ಮಹಾಲಿಂಗೇಶ್ವರ ದೇವರನ್ನು ಹಾಗೂ ಸ್ಥಳ ಸಾನ್ನಿಧ್ಯ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಈ ಶಾಲೆಯ ಕೀರ್ತಿಯನ್ನ ಉತ್ತುಂಗಕ್ಕೇರಿಸಿದ ಎಲ್ಲ ದಿವ್ಯಾತ್ಮಗಳನ್ನು ಮನಸಾರೆ ಸ್ಮರಿಸುತ್ತಾ ಈ ಶಾಲೆಗೆ ಕಳೆದ 7 ವರ್ಷಗಳ ಹಿಂದೆ ಬೆನ್ನೆಲುಬಾಗಿ ಶಾಲೆಯ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣೀಭೂತರಾದ ನಮ್ಮೂರಿನ ಮಾಣಿಕ್ಯ ದಿವಂಗತ ಲೀಲಾಧರ್ ಶೆಟ್ಟಿ ಇವರ ದಿವ್ಯಾತ್ಮದ ಆಶೀರ್ವಾದವನ್ನು ಬೇಡುತ್ತಾ ಇಂದು ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಮಜೂರು ಕರಂದಾಡಿ ಇದರ ವಾರ್ಷಿಕೋತ್ಸವ ಮತ್ತು ಬಹುಮಾನ ವಿತರಣಾ ಸಮಾರಂಭ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಹಾಗೆ ಇಂದು ಇಲ್ಲಿ ನಡೆಯುತ್ತಿದೆ. ಈ ಒಂದು ಕಾರ್ಯಕ್ರಮದ ಅತಿಥಿ ಅಭ್ಯಾಗತರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುತ್ತಾರೆ. ಮನೆಯ ಅಂಗಳಕ್ಕೆ ಬಂದ ಅತಿಥಿಗಳನ್ನು ಮನೆಯ ಒಳಗೆ ಕರೆದು ಮಣೆ ಹಾಕಿ ಅವರನ್ನು ಉಪಚರಿಸುವುದು ಭಾರತೀಯರಾದ ನಮ್ಮ ಸಂಪ್ರದಾಯ. ಅದರಂತೆ ವೇದಿಕೆಯ ಮುಂಭಾಗದಲ್ಲಿರುವ ಅತಿಥಿ ಗಣ್ಯರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಮಾಡಿಕೊಳ್ಳೋಣ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪಿ ರವಿರಾಜ ಶೆಟ್ಟಿ ಅಧ್ಯಕ್ಷರು, ಶಾಲಾ ಶಿಕ್ಷಕ ರಕ್ಷಕ ಸಂಘ ಇವರು ಇಂದಿನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಉಳಿದ ಗಣ್ಯರನ್ನು ಕೂಡ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಪ್ರಶಾಂತ್ ಶೆಟ್ಟಿ ಒಳದೂರು, ಅಧ್ಯಕ್ಷರು ಮಜೂರು ಗ್ರಾಮ ಪಂಚಾಯತ್. ಶ್ರೀ ಮಿಥುನ್ ಶೆಟ್ಟಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಮಂಗಳೂರು. ಜಯಪ್ರಕಾಶ್ ಹೆಗ್ಡೆ, ಟ್ರಸ್ಟಿ, ಜಲಂಚಾರು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಶೌಕತ್ ಅಲಿ, ಅಧ್ಯಕ್ಷರು ಬದ್ರಿಯಾ ಜುಮಾ ಮಸೀದಿ, ಮಜೂರು, ಮಲ್ಲಾರು. ಶ್ರೀ ಕೆ ವಾಸುದೇವ್ ರಾವ್, ಅಧ್ಯಕ್ಷರು ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಹಾಗೆ ಅಬ್ದುಲ್ ಕರೀಂ, ಗೌರವಾಧ್ಯಕ್ಷರು ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಶ್ರೀ ಶ್ರೀಧರ ಶೆಟ್ಟಿಗಾರ್, ಅಧ್ಯಕ್ಷರು ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿ. ಶ್ರೀ ಕೆ ಪದ್ಮನಾಭ ಶಾನುಭಾಗ್, ಎಸ್ಡಿಎಂಸಿ ಅಧ್ಯಕ್ಷರು. ಶ್ರೀ ಮೊಷರಫ್, ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಕಾರ್ಯದರ್ಶಿ. ಹಾಗೆಯೇ ಆರ್ಎಸ್ ಕಲ್ಲೂರ ಮುಖ್ಯ ಶಿಕ್ಷಕರು
ಮುಫಿದಾ ಆರ್ಯಂ ವಿದ್ಯಾರ್ಥಿ ನಾಯಕಿ, ನಿರ್ಮಲ್ ಕುಮಾರ್ ಹೆಗ್ಡೆ ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರೆಲ್ಲರನ್ನ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಆಗಿರುವಂತಹ ರವಿರಾಜ್ ಸರ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಚಪ್ಪಾಳೆಯ ಮೂಲಕ ಅವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳುವ. ಎಲ್ಲ ಅಭಿಮಾನಿ ಬಂಧುಗಳಲ್ಲಿ ವಿನಂತಿ, ನಮ್ಮ ವೇದಿಕೆಯ ಬಲಭಾಗದಲ್ಲಿ ಶಿಕ್ಷಕ ರಕ್ಷಕ ಸಮಿತಿಯ ಒಬ್ಬರು ಸದಸ್ಯರನ್ನ ಕೌಂಟರ್ ಅಲ್ಲಿ ನಾವು ವ್ಯವಸ್ಥೆಗೊಳಿಸಿದ್ದೇವೆ. ತಾವು ಈ ಶಾಲೆಗೆ ಏನಾದರೂ ಕೊಡ ಬಯಸಿದರೆ, ಈ ವಾರ್ಷಿಕೋತ್ಸವಕ್ಕಾಗ್ಲಿ ಅಥವಾ ಶಾಲೆಯ ಮುಂದಿನ ಬೆಳವಣಿಗೆಗಾಗ್ಲಿ ನಿಮ್ಮಿಂದ ಏನಾದರೂ ಅಳಿಲ ಸೇವೆ ಕೊಡಲು ಇಚ್ಛಿಸಿದಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಅಲ್ಲಿ ತಾವು ಧನ ಸಹಾಯವನ್ನಿತ್ತು ಈ ಶಾಲೆಯನ್ನ ಯಶಸ್ವಿಗೊಳಿಸಬೇಕು, ಶಾಲೆಯ ಬೆಳವಣಿಗೆಗೆ ಕಾರಣೀಭೂತರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಇನ್ನೊಂದು ವಿನಂತಿ, ನಮ್ಮ ಸ್ಮೈಲ್ ವಿತ್ ರೆನಿಟಾ, ಸ್ಮೈಲ್ ಪ್ಲೀಸ್, ಆದರೆ ಅದು ರೆಕಾರ್ಡ್ ಆಗ್ತಾ ಉಂಟು. ಅದು ಒಂದು ವೇಳೆ ಲೈವ್ ಆಗದಿದ್ದಲ್ಲಿ ನಾಳೆ ಟೆಲಿಕಾಸ್ಟ್ ಮಾಡ್ತೇವಂತ ಈಗಾಗಲೇ ಅವರು ತಿಳಿಸಿರುತ್ತಾರೆ. ಹಾಗಾಗಿ ಶಾಲೆಗೆ ನಿರಂತರ ತರಕಾರಿಯನ್ನು, ಮಧ್ಯಾಹ್ನದ ಊಟಕ್ಕೆ ತರಕಾರಿಯನ್ನು ನೀಡುತ್ತಾ ಬಂದಿದ್ದಾರೆ ಗೋಪಾಲ್ ಕುಂದರ್. ದಯವಿಟ್ಟು ಇವರನ್ನು ಕೂಡ ಚಪ್ಪಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸರ್, ತಾವು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ, ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ವಂಶಿಕಾ ಮತ್ತು ಬಳಗದವರು. ಶಾಲಾ ಮುಖ್ಯಮಂತ್ರಿ ಮುಫೀದಾ ದಯವಿಟ್ಟು ವೇದಿಕೆಗೆ ಬರಬೇಕು. ಶಾಲಾ ಮುಖ್ಯಮಂತ್ರಿ ಮುಫೀದಾ ಆರ್ಯ. ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು, ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಶಾರದಾ ಮಾತೆಯನ್ನು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸ್ಮರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಶಾರದೆಯನ್ನು ಪ್ರಾರ್ಥಿಸಿದ ನಮ್ಮ ಮಕ್ಕಳಿಗೆ ವಂದನೆಗಳು. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಸ್ವಾಗತ. ಈ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿ ಲವಿನಾ ಟೀಚರ್ ಇವರು. ಆತ್ಮೀಯರೇ, ನಿಮ್ಮ ಗಮನಕ್ಕೆ ಇವತ್ತು ಬೆಳಿಗ್ಗೆ ಹೂಗುಚ್ಛ ಸ್ಪರ್ಧೆ ನಡೆದಿದ್ದು ಅದರಲ್ಲಿ 4 ಮಕ್ಕಳು ಭಾಗವಹಿಸಿರುತ್ತಾರೆ. ಅವರು ಮಾಡಿದ ಹೂಗುಚ್ಛವನ್ನು ಅವರಿಂದಲೇ ಅತಿಥಿಗಳಿಗೆ ನೀಡಲಾಗುತ್ತಿದೆ. ಶಾಲಾ ವಾರ್ಷಿಕೋತ್ಸವ ಮತ್ತು ಬಹುಮಾನ ವಿತರಣಾ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಅಧ್ಯಕ್ಷರು ಶಾಲಾ ಶಿಕ್ಷಕ ರಕ್ಷಕ ಸಂಘ ಶ್ರೀ ಪಿ ರವಿರಾಜ್ ಶೆಟ್ಟಿ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ.
ಇವರಿಗೆ ಅನ್ವಿ ಆರ್ ಆಚಾರ್ಯ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಮಜೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶೆಟ್ಟಿ ಒಳದೂರು ಇವರಿಗೂ ಸ್ವಾಗತವನ್ನು ಇವರಿಗೆ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಮಿಥುನ್ ಶೆಟ್ಟಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಮಂಗಳೂರು ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ರೂಪೈದ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜಯಪ್ರಕಾಶ್ ಹೆಗ್ಡೆ ಜಲಂಚಾರು ಮಹಾಲಿಂಗೇಶ್ವರ ದೇವಸ್ಥಾನ ಟ್ರಸ್ಟಿ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಸುಜನ್ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬದ್ರಿಯಾ ಜುಮ್ಮಾ ಮಸೀದಿ ಮಜೂರು ಮಲ್ಲಾರು ಇದರ ಅಧ್ಯಕ್ಷರಾದ ಶೌಕತ್ ಅಲಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಕೆ ವಾಸುದೇವರಾವ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಧನ್ಯ ಇವರು ಬಂದು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾದ ಅಬ್ದುಲ್ ಕರೀಂ ಇವರಿಗೆ ಸ್ವಾಗತವನ್ನು ಇವರಿಗೆ ಸಾನ್ವಿ ಇವರು ಬಂದು ಹೂ ನೀಡಿ ಗೌರವಿಸ ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಅಧ್ಯಕ್ಷರಾದ ಶ್ರೀಧರ್ ಶೆಟ್ಟಿಗಾರ್ ಇವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಕ್ಷಯ್ ಬಂದು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊಹಮ್ಮದ್ ಅಶ್ರಫ್ ಕಲ್ಪವೃಕ್ಷ ಕನ್ನಡ ಶಾಲೆ ಉಪಾಧ್ಯಕ್ಷರು ಇವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಶ್ರಫ್ ಫಾತಿಮಾ ಇವರು ಬಂದು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಗೋಪಾಲ್ ಎನ್ ಕುಂದರ್ ದಾನಿಗಳು ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಸಿದ್ರ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ದಾನಿ ವೇಲು ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಮಾನ್ಯ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿಶೇಷ ಆಹ್ವಾನಿತ ತಂಡ ಟೀಮ್ ಮೇಕ್ ಸಮ್ವನ್ ಸ್ಮೈಲ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಧ್ಯಕ್ಷರಾದ ಶ್ರೀ ಕೆ ಪದ್ಮನಾಭ್ ಶಾನ್ಬಾಗ್ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಮುಂಶಿದ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾವಿಧಾತ ಎಜುಕೇಶನ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ನಾಗಭೂಷಣ್ ರಾವ್ ಇವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಅಲಿಪಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ನಿರ್ಮಲ್ ಕುಮಾರ್ ಹೆಗ್ಡೆ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಅಶ್ರಫ್ ಆಯಿಷಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ಮುಖ್ಯ ಶಿಕ್ಷಕರಾಗಿರುವ RS ಕಲ್ಲೂರ ಇವರಿಗೂ ಸ್ವಾಗತ ಕೋರುತ್ತಿದ್ದೇನೆ. ಇವರಿಗೆ ಮುರ್ಷಿದಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿಯಾಗಿರುವ ಮುಫೀದಾ ಆರ್ಯಂ ಇವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಅಲಿಫಾ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ RD ದಾನಿಗಳಿಗೂ, ಕಲ್ಪವೃಕ್ಷ ಸಮಿತಿ ಸದಸ್ಯರಿಗೂ, ಶಿಕ್ಷಕ ರಕ್ಷಕ ಸದಸ್ಯರಿಗೂ, ಪೋಷಕರಿಗೂ, ಹಳೆ ವಿದ್ಯಾರ್ಥಿಗಳಿಗೆ, ವಿದ್ಯಾಭಿಮಾನಿಗಳಿಗೆ, ಮುದ್ದು ಮಕ್ಕಳಿಗೆ, ಅಡುಗೆ ಮಾತೆಯರಿಗೂ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವಿಶೇಷ ಆಹ್ವಾನಿತ ತಂಡ ಟೀಮ್ ಮೇಕ್ ಸಮ್ವನ್ ಸ್ಮೈಲ್ ಇದರ ಸದಸ್ಯರು ಇದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಈ ಒಂದು ಸ್ವಾಗತದ ಪುಷ್ಪವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ನಮ್ಮ ಕಣ್ಣಿಗೆ ಕಾಣೋದು ಈಗ ಅದರ ರೂವಾರಿಯಾಗಿರುವ ದೇವಿಕಾ ಚೌಟ ಇವರು. ದಯವಿಟ್ಟು ಇವರು ವೇದಿಕೆಗೆ ಬಂದು ಸ್ವಾಗತ ಪುಷ್ಪವನ್ನು ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯು ಇಷ್ಟು ಸುಂದರವಾಗಿ ಕಾಣಬೇಕು ಅಂತಾದರೆ ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಹಾಗೂ ದಾನಿಯೂ ಆಗಿರುವ ದೇವಿಕಾ ಚೌಟ ಇವರು ಕಾರಣ. ಇವರು ಮೇಕ್ ಸಮ್ ಒನ್ ಸ್ಮೈಲ್ ಈ ತಂಡದ ಸದಸ್ಯೆಯೂ ಕೂಡ ಆಗಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಎಲ್ಲರನ್ನ ಸ್ವಾಗತಿಸಿದ ಲವಿನಾ ಟೀಚರ್ ಇವರನ್ನು ಕೂಡ ಸ್ವಾಗತಿಸುತ್ತಾ ಮುಂದೆ ಇದನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಶಾಲೆಯ ಶ್ರೀಮತಿ ಶ್ರೀರಾಮ ಎಲ್ಲ ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಮನದಾಳದ ವಂದನೆ. ನಮ್ಮ ಶಾಲೆಯ ಇತಿಹಾಸ 1907ನೇ ಇಸವಿಯಲ್ಲಿ ಕೀರ್ತಿಶೇಷರ ಕೆ ರಾಮರಾಯ ಶಾನುಭಾಗರಿಂದ ಸ್ಥಾಪನೆಗಳು. ಮುಂದೆ 1066 ನಮ್ಮ ಶಾಲೆಯ ಶೆಟ್ರಿಗೆ ಪರಾಭವಗೊಂಡಿತು. ಕಟ್ಟಡದೊಂದಿಗೆ 6ನೇ 7ನೇ ಪ್ರಾರಂಭಗೊಂಡಿತು. 2017ನೇ ಇಸವಿಯಲ್ಲಿ ಶತಮಾನೋತ್ಸವ ಸಮಿತಿಯ ಮುತುವರ್ಜಿಯಿಂದ ವಿದ್ಯಾರ್ಥಿಗಳ ದಾನಿಗಳ ಸಹಕಾರದಿಂದ ಕಟ್ಟಡಕ್ಕೆ ಕಾಯಕಲ್ಪ ನೀಡಿ ಶತಮಾನೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು. ನಂತರ ಕಳೆದ ಬಾರಿ ಅಂದರೆ 2023 ಮೇ ತಿಂಗಳಿನಲ್ಲಿ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಹಾಗೂ ದಾನಿಯೂ ಆಗಿರುವ ದೇವಿಕಾ ಚೌಟ ಇವರ ಮುತುವರ್ಜಿಯಿಂದ ಟೀಮ್ ಮೇಕ್ ಸಮ್ ಒನ್ ಸ್ಮೈಲ್ ಇವರ ವತಿಯಿಂದ ನವಸ್ವವೂ ಆಗಿದ್ದ ದಿವಂಗತ ಲೀಲಾಧರ ಜಿ ಶೆಟ್ಟಿಯವರ ಕನಸಿನಂತೆ ನಮ್ಮ ಶಾಲೆಗೆ ರಂಗುರಿನ ಸುಣ್ಣ ಬಣ್ಣ ಬಳೆದು ನೆಲಕ್ಕೆ ಟೈಲ್ಸ್ ಹಾಗೂ ತರಗತಿ ವಿಭಾಜಕಗಳು, ಶಾಲೆಯ ಹೊರ ಚಾವಣಿಗೆ ಹಕ್ಕಿಗಳ ಉಪಟಾವಳಿಗೆ ಗ್ರೀನ್ ಮೆಶ್ ಇತ್ಯಾದಿ ಸುಮಾರು 4.5 ಲಕ್ಷ ವೆಚ್ಚದಲ್ಲಿ ನಾವು ಹಿಂದೆಂದೂ ಕಂಡಿರದ ಇನ್ನು ಮುಂದೆಯೂ ಕಾಣದ ರೀತಿಯಲ್ಲಿ ನಮ್ಮ ಶಾಲೆಯನ್ನು ಸ್ವಚ್ಛವಾಗಿ ಸುಂದರವಾಗಿ ಮಾಡಿಕೊಟ್ಟಿರುತ್ತಾರೆ. ಶಾಲೆಯನ್ನು ಸುಂದರವಾಗಿಸುವಲ್ಲಿ ಶಾಲೆಯ ಒಳಗೆ ಮತ್ತು ಮುಂಭಾಗದಲ್ಲಿ ಮತ್ತು ಸುತ್ತಮುತ್ತಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಚ್ಚಿಲ ವಲಯದ ವಿಪತ್ತು ನಿರ್ವಹಣಾ ತಂಡವು ಒಂದು ದಿನದ ಶ್ರಮದಾನವನ್ನು ಮಾಡಿ ಸಹಕಾರವನ್ನಿತ್ತಿದ್ದಾರೆ. ಇವರಿಗೆ ಮತ್ತು ಮೇಕ್ ಸಮ್ ಒನ್ ಸ್ಮೈಲ್ ತಂಡಕ್ಕೆ ಹಾಗೂ ದೇವಿಕಾ ಚೌಟ ಇವರಿಗೆ ನಮ್ಮ ಶಾಲೆಯ ಆಡಳಿತ ಸಮಿತಿ, ಶಿಕ್ಷಕ ರಕ್ಷಕ ಸಮಿತಿ, ಶಾಲಾ ಅಭಿವೃದ್ಧಿ ಸಮಿತಿ, ಶಾಲಾ ಹಳೆ ವಿದ್ಯಾರ್ಥಿಗಳು, ಶಿಕ್ಷಕರಿಂದ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಅಭಾರಿಗಳಾಗಿದ್ದೇವೆ. ಹಾಗೆಯೇ ಶಾಲಾ ಮುಂಭಾಗಕ್ಕೆ ಇಂಟರ್ಲಾಕ್ ವ್ಯವಸ್ಥೆಯನ್ನು ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯೊಂದಿಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸಿ ಶಾಲೆಯ ಅಂದವನ್ನು ಇನ್ನಷ್ಟು ಹೆಚ್ಚಿಸುವಲ್ಲಿ ಸಹಕಾರವನ್ನಿತ್ತಿದ್ದಾರೆ. ಇವರಿಗೂ ಕೂಡ ನಮ್ಮ ಶಾಲೆಯು ಅಭಾರಿಯಾಗಿದೆ. ಶಾಲಾ ಬಲ ವರದಿ ವರ್ಷದಲ್ಲಿ 172 ವಿದ್ಯಾರ್ಥಿಗಳು ದಾಖಲಾತಿ ಹೊಂದಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಸರಕಾರದಿಂದ ಅನುದಾನ ಪಡೆದಿರುವ ಒಬ್ಬರೇ ಒಬ್ಬರು ಶಿಕ್ಷಕರು ಇದ್ದು 5 ಮಂದಿ ಗೌರವ ಶಿಕ್ಷಕಿಯರು ಮತ್ತು ಒಬ್ಬರು ದೈಹಿಕ ಶಿಕ್ಷಕರು ಸಮಿತಿಯ ವತಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಒಬ್ಬರು ನಿವೃತ್ತ ಶಿಕ್ಷಕರು ಉಚಿತವಾಗಿ ಬೋಧನೆ ಮಾಡುತ್ತಿದ್ದಾರೆ. ಶಾಲಾ ಸೌಲಭ್ಯಗಳು: ಉಚಿತ ವಾಹನ ವ್ಯವಸ್ಥೆ, ಉಚಿತ ನೋಟ್ ಪುಸ್ತಕ ಮತ್ತು ಪಠ್ಯ ಪುಸ್ತಕ ಉಚಿತ ಸಮವಸ್ತ್ರ ದಾನಿಗಳಿಂದ ಪಡೆದು ಪೂರೈಸಲಾಗುವುದು. ಪ್ರತಿಭಾನ್ವಿತರಿಗೆ ವಿದ್ಯಾರ್ಥಿ ವೇತನ ಒದಗಿಸುತ್ತಾ ಬಂದಿದೆ. 1ನೇ ತರಗತಿಗೆ ದಾಖಲಾತಿ ಹೊಂದಿದ ವಿದ್ಯಾರ್ಥಿಗಳಿಗೆ 7ನೇ ತರಗತಿ ಪೂರೈಸಿ ಪ್ರೌಢ ಶಿಕ್ಷಣಕ್ಕೆ ಸಹಾಯವಾಗುವ ದೃಷ್ಟಿಯಲ್ಲಿ ಕಳೆದ 4 ವರ್ಷಗಳಿಂದ ಆವರ್ತಿತ ಠೇವಣಿ ಯೋಜನೆಯನ್ನು ಅನುಷ್ಠಾನಗೊಳಿಸಿರುತ್ತೇವೆ. ಇದಕ್ಕಾಗಿ ಅನೇಕ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ನಿರಂತರ ಸಹಾಯ ಮಾಡುತ್ತಿದ್ದಾರೆ. ಎಲ್ಲ ಆರ್ಡಿ ದಾನಿಗಳಿಗೆ ಅಭಿನಂದನೆಗಳು.
ಪಿಎಂ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯಡಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಮತ್ತು ಪ್ರತಿದಿನ ಮೊಟ್ಟೆ ಅಥವಾ ಚುಕ್ಕಿಯನ್ನು ನೀಡಲಾಗುತ್ತಿದೆ. ಮಧ್ಯಾಹ್ನದ ಬಿಸಿ ಊಟಕ್ಕೆ ಗೋಪಾಲ್ ಎನ್ ಕುಂದರ್, ಅರುಣ್ ಕುಮಾರ್, ಸುಬ್ರಹ್ಮಣ್ಯ ಮಂಜಿತಾಯ, ದೇವಿಕಾ ಚೌಟ, ಜಗದೀಶ್ ನಾಯ್ಕ್, ಪ್ರಜ್ಞಾ ಮಾರ್ಪಳ್ಳಿ, ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘ ಮಜೂರು, ಮಲ್ಲಾರು ಯುವಕ ಮಂಡಲ ಮತ್ತು ನಮ್ಮ ಮಕ್ಕಳ ಪೋಷಕ ಬಂಧುಗಳು ನಿರಂತರ ತಾಜಾ ತರಕಾರಿಗಳನ್ನು ನೀಡುವುದರ ಮುಖೇನ ಬೇರೆ ಯಾವ ಶಾಲೆಯಲ್ಲೂ ಕಂಡಿರದ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಶುಚಿ ರುಚಿಯಾದ ಮಧ್ಯಾಹ್ನದ ಬಿಸಿ ಊಟದ ಸವಿಯನ್ನು ನಮ್ಮ ಮಕ್ಕಳು ಸವಿಯುತ್ತಿದ್ದಾರೆ ಎನ್ನುವುದು ಬಹಳ ಹೆಮ್ಮೆಯ ವಿಷಯ. ನೈತಿಕ ಶಿಕ್ಷಣ ತರಬೇತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ತರಬೇತಿ, ಕ್ರೀಡಾಕೂಟಗಳ ಭಾಗವಹಿಸುವಿಕೆಗೆ ತರಬೇತಿ, ಇಂಗ್ಲಿಷ್ ಭಾಷಾ ಸಂವಹನ ತರಬೇತಿ, ಯಕ್ಷಗಾನ ತರಬೇತಿ, ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ವಾತಾವರಣ ಕಲ್ಪಿಸಲಾಗಿದೆ. ದಿನಾಂಕ 21/11/24ರಂದು ನಮ್ಮ ಶಾಲಾ ಕ್ರೀಡೋತ್ಸವವು ಉತ್ತಮ ರೀತಿಯಲ್ಲಿ ಸಂಪನ್ನಗೊಂಡಿತು. ಇದರ ಬಹುಮಾನ ಜಗದೀಶ್ ನಾಯ್ಕ ಇವರು ವಹಿಸಿಕೊಂಡಿದ್ದರು. ಚಾಂಪಿಯನ್ಶಿಪ್ ಕಪ್ ಅನ್ನು ಅನಿತಾ ಹೆಗಡೆ ಇವರು ವಹಿಸಿಕೊಂಡಿದ್ದರು. ಅಂದು ಮಕ್ಕಳಿಗೆ ಪಾನಕ ಮತ್ತು ಮಧ್ಯಾಹ್ನದ ಗಂಜಿ ಊಟದ ವ್ಯವಸ್ಥೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಸೇರಿ ನೀಡಿರುತ್ತಾರೆ. ಹಾಗೆಯೇ ಅಂದು ಮಕ್ಕಳಿಗೆ ಕಾಯಿ ಹೋಳಿಗೆಯನ್ನ ನಮ್ಮ ವಿದ್ಯಾರ್ಥಿಯಾದ ಲಿಖಿತಾ ರಾವ್ ಇವರ ತಂದೆ ಸತೀಶ್ ರಾವ್ ಇವರು ನೀಡಿರುತ್ತಾರೆ. ಹಾಗೆಯೇ ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರು ಮಜ್ಜಿಗೆ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಹಾಗೆಯೇ ಮಜ್ಜಿಗೆ ಲೋಟವನ್ನು 1ನೇ ತರಗತಿಯ ಅನ್ವಿ ಇವರ ತಾಯಿ ಆಶಾ ಆಚಾರ್ಯ ಇವರು ನೀಡಿರುತ್ತಾರೆ. ವ್ಯವಸ್ಥೆಯನ್ನು 6ನೇ ತರಗತಿಯ ಸೂರ್ಯನ ತಂದೆ ಅರುಣ್ ಕುಮಾರ್ ಇವರು ವಹಿಸಿಕೊಂಡಿರುತ್ತಾರೆ. ಮಕ್ಕಳಿಗೆ ಐಸ್ ಕ್ರೀಮ್ ವ್ಯವಸ್ಥೆಯನ್ನು ನಮ್ಮ ಶಾಲಾ ರಿಕ್ಷಾ ಚಾಲಕರಾದ ಇಮ್ರಾನ್ ಇವರು ನೀಡಿರುತ್ತಾರೆ ಮತ್ತು ಮಕ್ಕಳಿಗೆ ತಂಪು ಪಾನೀಯದ ವ್ಯವಸ್ಥೆಯನ್ನು ಅಬ್ದುಲ್ ರಜಾಕ್ ಕುಚ್ಚಿಗಿಡ್ಡೆ ಇವರು ಮಾಡಿರುತ್ತಾರೆ. ಅಂದು ಶಾಮಿಯಾನ ಮತ್ತು ಚೇರ್ ಇನ್ನಿತರ ವ್ಯವಸ್ಥೆಯನ್ನು ಹಳೆ ವಿದ್ಯಾರ್ಥಿ ರವಿ ನಾಯ್ಕ್ ಇವರು ಮಾಡಿಕೊಟ್ಟಿರುತ್ತಾರೆ. ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಧುಸೂದನ್ ಭಟ್ ಮಜೂರಿ ಇವರು ಮಾಡಿಕೊಟ್ಟಿರುತ್ತಾರೆ. ಅಂದು ಮಕ್ಕಳಿಗೆ ಪಾನಕ ಮಾಡುವ ಮತ್ತು ಮಕ್ಕಳಿಗೆ ಊಟ ಬಡಿಸಿ ಶಾಲೆಯನ್ನು ಸ್ವಚ್ಛಗೊಳಿಸುವಲ್ಲಿ ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರು ಸಂಪೂರ್ಣ ಸಹಕಾರವನ್ನಿತ್ತಿದ್ದಾರೆ. ಎಲ್ಲ ದಾನಿಗಳಿಗೂ ಮತ್ತು ಶಿಕ್ಷಕ ರಕ್ಷಕ ಸಮಿತಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. 2023-24ರ ಶೈಕ್ಷಣಿಕ ವರ್ಷದಲ್ಲಿ ವಿಶೇಷ ರೀತಿಯ ಸೌಲಭ್ಯಗಳನ್ನು ನೀಡಿದ ದಾನಿಗಳು: ಶಾಲೆಗೆ ಕಂಪ್ಯೂಟರ್ ಸುಬ್ರಹ್ಮಣ್ಯ ಮಂಜಿತಾಯ ಮತ್ತು ಗಾಡ್ವಿನ್ ಫೆರ್ನಾಂಡಿಸ್, ಪ್ರಾಜೆಕ್ಟರ್ ದಿನೇಶ್ ಕಲ್ಲಾಲ, ಬೆಂಚು ಮತ್ತು ಡೆಸ್ಕ್ ಲಯನ್ಸ್ ಕ್ಲಬ್ ಕಾಪು, ಚಪ್ಪಲ್ ಸ್ಟ್ಯಾಂಡ್ ಮತ್ತು ಆಫೀಸ್ ಚೇರ್ ಬ್ಯಾಂಕ್ ಆಫ್ ಬರೋಡಾ ಕಾಪು, ಶಾಲಾ ಮಕ್ಕಳ ಐಡಿ ಕಾರ್ಡ್ ಸವಿತಾ ಸೌಹಾರ್ದ ಸಹಕಾರಿ ಸಂಘ ಉಡುಪಿ, ಶಾಲೆಗೆ ಮಾಪ್, ಮ್ಯಾಟ್ ಹಾಗೂ ಶೈಕ್ಷಣಿಕ ಪರಿಕರಗಳು ಅರುಣ್ ಕುಮಾರ್ ಮತ್ತು ದೇವಿಕಾ ಚೌಟ, ಮೈದಾನದ ಹುಲ್ಲು ಕಟಾವು ಮಜೂರು ಗ್ರಾಮ ಪಂಚಾಯತ್. ಮಕ್ಕಳ ದಿನಾಚರಣೆಯ ಬಹುಮಾನ ಅರುಣ್ ಕುಮಾರ್ ಪಂಜಿತೂರು ಗುತ್ತು ಮತ್ತು ಕೃತಿಕ್ ರಾಜ್ ಭಟ್. ಸುಸಜ್ಜಿತವಾದ ನೀರಿನ ಟ್ಯಾಂಕಿ ಬದ್ರಿಯಾ ಜುಮಾ ಮಸೀದಿ ಮಜೂರು. ಸ್ವಾತಂತ್ರ್ಯ ದಿನಾಚರಣೆಯ ಬಹುಮಾನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಹಲ್ ಮತ್ತು ಶೈಮ್ ಇವರ ತಂದೆ ಸಂಶುದ್ದೀನ್ ಇವರು ನೀಡಿರುತ್ತಾರೆ. ನಮ್ಮ ಶಾಲೆಯ ಮುಂದಿನ ಭವಿಷ್ಯಕ್ಕಾಗಿ ನಮ್ಮ ಶಾಲಾ ಶಿಕ್ಷಕಿ ಅನಿತಾ ಹೆಗಡೆ ಇವರ ಸಹಕಾರದೊಂದಿಗೆ ಕೆ ಸತೀಶ್ ಚಂದ್ರ ರಾವ್ USA ಇವರು 50,000 ರೂಪಾಯಿಯನ್ನು ನಮ್ಮ ಶಾಲೆಯ ಹೆಸರಿನಲ್ಲಿ FD ಮಾಡಿಸಿದ್ದಾರೆ. ಇವರಿಗೆ ಎಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳು. ಶಾಲೆಯ ಸಮವಸ್ತ್ರ ವರದಿ ವರ್ಷದಲ್ಲಿ 1ನೇ ತರಗತಿಯವರಿಗೆ 2 ಜೊತೆ, ಉಳಿದ 2, 3, 4, 5, 6ನೇ ತರಗತಿಗೆ 1 ಜೊತೆ ಸಮವಸ್ತ್ರವನ್ನು ದಾನಿಗಳಾದ ಲೀಲಾಧರ್ ಶೆಟ್ಟಿ ಅಭಿಮಾನಿ ಬಳಗದವರು ಒದಗಿಸಿಕೊಟ್ಟಿರುತ್ತಾರೆ. ಮಕ್ಕಳಿಗೆ ಶೈಕ್ಷಣಿಕ ವರ್ಷದಲ್ಲಿ ನೋಟ್ಸ್ ಪುಸ್ತಕಗಳನ್ನು ದಿವಂಗತ ಲೀಲಾಧರ್ ಶೆಟ್ಟಿ ಇವರ ಅಳಿಯ ಶ್ರೀ ಮಿಥುನ್ ಶೆಟ್ಟಿ ಇವರು ನೀಡಿರುತ್ತಾರೆ. ಈ ದಾನಿಗಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಶಾಲಾ ಶಿಕ್ಷಕ ರಕ್ಷಕ ಸಮಿತಿಯ ಅಧ್ಯಕ್ಷರಾಗಿ ಪಿ ರವಿರಾಜ್ ಶೆಟ್ಟಿ ಇವರು ಉತ್ತಮ ಮಾರ್ಗದರ್ಶನ ನೀಡುತ್ತಾ ಬಂದಿರುತ್ತಾರೆ. ಈ ಸಮಿತಿಯಲ್ಲಿ ಒಟ್ಟು 15 ಮಂದಿ ಸದಸ್ಯರಿದ್ದು ಶಾಲೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೆಯೇ ಶಾಲಾ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಶ್ರೀ KP ಸುದರ್ಶನ್ ಶೆಟ್ಟಿ ಕಾರ್ಯದರ್ಶಿ, ಸಂಚಾಲಕರಾಗಿ ಶ್ರೀಮತಿ ಪ್ರಸನ್ನ ಪದ್ಮರಾಜ್ ಹೆಗಡೆ ಕಾರ್ಯನಿರ್ವಹಿಸುತ್ತಾ ಸೂಕ್ತ ಮಾರ್ಗದರ್ಶನ ನೀಡಿಕೊಂಡು ಬರುತ್ತಿದ್ದಾರೆ. ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಮೇಲುಸ್ತುವಾರಿ ಸಮಿತಿ ಶ್ರೀ ಕೆ ಪದ್ಮನಾಭ್ ಶಾನುಭಾಗ್ ಇವರು ಅಧ್ಯಕ್ಷರಾಗಿದ್ದುಕೊಂಡು
ನಾಗಭೂಷಣ್ ರಾವ್ ಮತ್ತು ಸರ್ವರ ಸಹಕಾರದೊಂದಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಸೂಕ್ತವಾಗಿ ಸ್ಪಂದಿಸಿ ಸಲಹೆ ಸೂಚನೆ ನೀಡುತ್ತಾ ಬಂದಿದ್ದಾರೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಈ ಶಾಲೆಯು 1977ರಿಂದ ಶಾಲೆಯು ಹಳೆ ವಿದ್ಯಾರ್ಥಿ ಸಂಘವನ್ನು ಹೊಂದಿದೆ. ಪ್ರಸ್ತುತ ಅಧ್ಯಕ್ಷರಾಗಿ ಕೆ ವಾಸುದೇವರಾವ್, ಕಾರ್ಯದರ್ಶಿಯಾಗಿ ಇಬ್ರಾಹಿಂ ಮೊಯ್ದೀನ್, ಕೋಶಾಧಿಕಾರಿಯಾಗಿ ರಾಜಶೇಖರ್ ರಾವ್ ಆಯ್ಕೆಯಾಗಿ ಶಾಲೆಗೆ ಉಪಕರಿಸುವ ಸದಾಶಯವನ್ನು ಹೊಂದಿರುತ್ತಾರೆ. ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿ. ಲೀಲಾಧರ ಜಿ ಶೆಟ್ಟಿ ಇವರ ನಿಧನದ ನಂತರ ಹಳೆ ವಿದ್ಯಾರ್ಥಿಗಳು ಹಾಗೂ ವಿದ್ಯಾಭಿಮಾನಿಗಳ ಸಹಕಾರದೊಂದಿಗೆ ದಿನಾಂಕ 30/12/23ರಂದು ಸಮಿತಿಯನ್ನು ಪ್ರಾರಂಭಿಸಿ ನಮ್ಮ ಕೈಲಾದ ಸೇವೆಯನ್ನು ಶಾಲೆಗೆ ಮಾಡಬೇಕೆಂದು ಚಿಂತನೆಯನ್ನು ನಡೆಸಿರುತ್ತೇವೆ. ಅದರಂತೆಯೇ ಬಹಳ ಉತ್ತಮ ರೀತಿಯಲ್ಲಿ ಕಳೆದ 11 ತಿಂಗಳಿನಿಂದ ಎಲ್ಲರೂ ಸ್ಪಂದನೆಯನ್ನು ನೀಡಿರುತ್ತಾರೆ. ಈ ಸಮಿತಿಯ ಅಧ್ಯಕ್ಷರಾಗಿ ಶ್ರೀಧರ್ ಶೆಟ್ಟಿಗರ್, ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಅಶ್ರಫ್ ಮತ್ತು ಕೋಶಾಧಿಕಾರಿಯಾಗಿ ಸತ್ಯವತಿ ನಾಗೇಶ್ ಇವರು ಆಯ್ಕೆಯಾಗಿದ್ದು, ಇದರಲ್ಲಿ ಒಟ್ಟಿಗೆ 49 ಮಂದಿ ಸದಸ್ಯರು ಸೇರ್ಪಡೆಗೊಂಡಿರುತ್ತಾರೆ. ಅದಲ್ಲದೆ ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ವತಿಯಿಂದ ಇದುವರೆಗೆ ಕಳೆದ 11 ತಿಂಗಳಿನಿಂದ ಪ್ರತಿ ತಿಂಗಳ ಮೊತ್ತವನ್ನು ಶಾಲಾ ವಿದ್ಯಾವಿಧಾತ ಟ್ರಸ್ಟಿಗೆ ಚೆಕ್ ಮುಖಾಂತರ ಹಸ್ತಾಂತರಿಸುತ್ತಾರೆ. ಇದುವರೆಗೆ 4,07,000 ಮೊತ್ತವನ್ನು ಈ ಶಾಲೆಗೆ ನೀಡಿರುತ್ತಾರೆ. ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ನಮ್ಮೆಲ್ಲರ ಪರವಾಗಿ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಶಾಲಾ ವಿದ್ಯಾರ್ಥಿಗಳ ಸಾಧನೆ. ಶಾಲೆಯು ವಿದ್ಯಾರ್ಥಿಗಳ ಕಬಡ್ಡಿ ಪಂದ್ಯಾಟವನ್ನು ಕಟ್ಟಿ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತದೆ ಹಾಗೂ ವೃತ್ತ ಮಟ್ಟದ ಕ್ರೀಡಾಕೂಟದಲ್ಲಿ ಲವಿತ್ ಇವರು ಹರ್ಡಲ್ಸ್ನಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಅದೇ ರೀತಿ ಪ್ರತಿಭಾ ಕಾರಂಜಿಯಲ್ಲಿ 3 ಪ್ರಥಮ, 4 ದ್ವಿತೀಯ, 2 ತೃತೀಯ ಸ್ಥಾನವನ್ನು ವಿವಿಧ ವಿಭಾಗಗಳಲ್ಲಿ ಪಡೆದಿರುತ್ತಾರೆ. ನಮ್ಮ ಶಾಲೆಯ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಶಿಕ್ಷಕರ ಮತ್ತು ಆಟೋ ರಿಕ್ಷಾ ಚಾಲಕರ ವೇತನದ ದಾನಿಗಳು. ಶಾಲೆಯನ್ನು ಉಳಿಸುವಲ್ಲಿ ಹಲವಾರು ದಾನಿಗಳು ಪ್ರತಿ ವರ್ಷ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಇದರಲ್ಲಿ ಕರಂದಾಡಿ ಗುತ್ತು, ಹಾಗೆ ಈ ಶಾಲೆಯ ಸಂಸ್ಥಾಪಕ ವಂಶಸ್ಥರಾದ ಶಾನುಭಾಗ್ ಮತ್ತು ಫ್ಯಾಮಿಲಿ, ಬಂಜಾರ ಪ್ರಕಾಶ್ ಶೆಟ್ಟಿ, MRG ಗ್ರೂಪ್, ಹಾಗೆಯೇ ಈ ಶಾಲೆಯ ಸ್ಥಾಪಕ ವಂಶಸ್ಥರಾದ ಪ್ರಶಾಂತ್ ಕುಮಾರ್, ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿ, ಗಿರಿಜಾ ಸಂಜೀವ ಪಾಲನ್ ಹೆಸರಿನಲ್ಲಿ ಚಂದ್ರಹಾಸ ಪಾಲನ್, ಮಜೂರು ಪಡುಮನೆ ಸದಾನಂದ ಶೆಟ್ಟಿ ಮತ್ತು ಸಹೋದರ ಸಹೋದರಿಯರು, ಡಾಕ್ಟರ್ ಅಬ್ದುಲ್ ರಜಾಕ್, MB ಪುರಾಣಿಕ್, ವಿಜಯಲಕ್ಷ್ಮಿ ಶೆಟ್ಟಿ ಕರಂದಾಡಿ ಗುತ್ತು, ಉಷಾ ಶೆಟ್ಟಿ ಸುಧಾ ಫರ್ನಿಚರ್, ರವಿರಾಜ್ ಶೆಟ್ಟಿ ಪಂಜಿತ್ತೂರು ಗುತ್ತು, ಶಿಶಿಲ್ ಶೆಟ್ಟಿ ನೇತೃತ್ವದಲ್ಲಿ 4 and 6 ಗ್ರೂಪ್ ಮಸ್ಕತ್, ಮಮತಾ ಪ್ರಕಾಶ್ ಶೆಟ್ಟಿ ಮತ್ತು ಪ್ರಕಾಶ್ ಬಿ ಶೆಟ್ಟಿ, ಪಂಜಿತ್ತೂರು ಗುತ್ತು ವೀಣಾ, ಆನಂದ್ ಮತ್ತು ಮೋಹನ್ ಉಪಾಧ್ಯಾಯ, ದಿವಂಗತ ಡಾಕ್ಟರ್ UP ಉಪಾಧ್ಯಾಯರ ನೆನಪಿನಲ್ಲಿ ರವೀಂದ್ರ ನಾಯಕ್, ಅನಂತ ಕೃಷ್ಣರಾವ್, ರವೀಂದ್ರ ಕೆ ಶೆಟ್ಟಿ ಕಲ್ಲುಗುಡ್ಡೆ, ದೇವಕಿ ತಮ್ಮಯ್ಯ ಆಚಾರ್ಯ ಮತ್ತು ಮಕ್ಕಳು ಕರಂದಾಡಿ, ವೇದ ರಘುರಾಮ ಶೆಟ್ಟಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ರಾಷ್ಟ್ರೀಯ ಮತ್ತು ಪ್ರಾಂತೀಯ ಹಬ್ಬಗಳ ಆಚರಣೆ. ಶಾಲೆಯು ಎಲ್ಲ ಹಬ್ಬಗಳ ಆಚರಣೆ ಮಾಡುತ್ತಿದೆ. ಅದಕ್ಕಾಗಿ ದಾನಿಗಳಾದ ಮಜೂರು ಗ್ರಾಮ ಪಂಚಾಯತ್, ಇಸ್ಮಾಲಿ ಅಬ್ದುಲ್ ರೆಹಮಾನ್, ರೇವತಿ ಸದಾಶಿವ ಶೆಟ್ಟಿ, ವೈ ವಸಂತ ಕುಮಾರಿ, ಪಿ ಕುಮಾರಿ ಬಾಯಿ, ಶಾಂತಾರಾವ್, ಇಂದಿರಾ ಟೀಚರ್, ನಿರ್ಮಲ್ ಕುಮಾರ್ ಹೆಗ್ಡೆ ಮತ್ತು ದಿವಂಗತ ಕೆ ರಾಜಗೋಪಾಲ್ ರಾವ್ ಇವರ ಮಕ್ಕಳು ಸಹಕರಿಸುತ್ತಿದ್ದಾರೆ. ಇವರೆಲ್ಲರಿಗೂ ಅಭಿನಂದನೆಗಳು. ವಿದ್ಯಾರ್ಥಿ ವೇತನಕ್ಕೆ ಸಹಕಾರವನ್ನು ನೀಡುತ್ತಾ ಬಂದಿರುವ ದಾನಿಗಳು ಮಜೂರು ಮನೆ ಡಾಕ್ಟರ್ ನಳಿನಾಕ್ಷಿ ಶೆಟ್ಟಿ ಟ್ರಸ್ಟ್ ವತಿಯಿಂದ, ಪ್ರಾಯೋಜಕರು ಜಯಕರ ಶೆಟ್ಟಿ ರಿಟೈರ್ಡ್ GM, ಜಾನಕಿ ವಿಠಲ್ದಾಸ್ ಆಚಾರ್ಯ ಮತ್ತು ಗುರುರಾಜ ವಿಠಲ್ದಾಸ್ ಆಚಾರ್ಯ ಅವರ ಸ್ಮರಣೀಯ UB ಮಣಿ, ಪಂಜಿತ್ತೂರು ಗುತ್ತು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟ್, YV ನಾರಾಯಣರಾವ್ ಸ್ಮರಣೆಯಲ್ಲಿ ಡಾಕ್ಟರ್ ದಿನೇಶ್ ಹೆಗ್ಡೆ, ಜಯಲಕ್ಷ್ಮಿ ಭಟ್ ಸ್ಮರಣೀಯ ಮೋಹಿನಿ ಶಿವತ್ತಾಯ, ರಘುರಾಮ್ ರಾವ್ ಸ್ಮರಣಾರ್ಥಕ್ಕೆ ವಾಸುದೇವ್ ರಾವ್. ಇಷ್ಟು ಮಂದಿ ದಾನಿಗಳು ವಿದ್ಯಾರ್ಥಿ ವೇತನಕ್ಕೆ ಸಹಕಾರವನ್ನಿತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳು. ಕೊನೆಯದಾಗಿ, ನಾವು ಶಾಲೆಯಲ್ಲಿ ಕಲಿಯುವ 2 ಅಕ್ಷರ ನಮ್ಮ ಜೀವನವನ್ನೇ ಬದಲಿಸುತ್ತದೆ. ಉತ್ತಮ ಸಂಸ್ಕಾರವನ್ನು ಶಾಲೆಯು ನೀಡುತ್ತದೆ. ನಾವು ಇವತ್ತು ಉತ್ತಮ ಸಂಸ್ಕಾರವಂತರಾಗಿ ಈ ದೇಶದ ಪ್ರಜೆಗಳಾಗಿದ್ದೇವೆ ಎಂದಾದರೆ ಅದಕ್ಕೆ ಶಾಲೆಯೇ ಕಾರಣ. ಶಾಲೆಯ ಋಣ ನಮ್ಮೆಲ್ಲರ ಮೇಲಿದೆ. ಇದರ ಋಣ ತೀರಿಸುವಲ್ಲಿ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅಳಿಲ ಸೇವೆ ಮಾಡೋಣ. ಆಶಾಭಾವನೆಯಿಂದ ಶಾಲೆ ಕಾಯುತ್ತಿದೆ. ಬನ್ನಿ, ಎಲ್ಲರೂ ಕೈ ಜೋಡಿಸಿ ನಮ್ಮ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸೋಣ. ದಿವಂಗತ ಶ್ರೀ ಲೀಲಾಧರ ಜಿ ಶೆಟ್ಟಿ ಇವರ ಕನಸು ನನಸಾಗಿಸುವಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೈ ಜೋಡಿಸಿ ಎಂದು ಕೇಳುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ವರದಿಗೆ ಪೂರ್ಣ ವಿರಾಮವನ್ನು ಬಿಡುತ್ತಿದ್ದೇನೆ. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ದಿವಂಗತ
ಲೀಲಾಧರ ಜಿ ಶೆಟ್ಟಿಯವರ ಸಂಸ್ಮರಣೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅಕ್ಕ ನಿರ್ಮಲ್ ವಿ ಶೆಟ್ಟಿ ಮತ್ತು ಇವರ ಭಾವ ವಿಠಲ್ ಶೆಟ್ಟಿ ದಂಪತಿಗಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಹಾಗಾಗಿ ಈಗ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಈ ಒಂದು ದಿವಂಗತ ಲೀಲಾಧರ್ ಜಿ ಶೆಟ್ಟಿ ಇವರ ಎದುರುಗಡೆ ಇರುವ ದೀಪವನ್ನು ಹೊತ್ತಿಸುವುದರ ಮುಖಾಂತರ ನಾವು ಅವರ ಸಂಸ್ಮರಣೆಯನ್ನ ಮಾಡಲಿಕ್ಕಿದ್ದೇವೆ. ಇವರ ಅಳಿಯ ಮಿಥುನ್ ಶೆಟ್ಟಿ ಇವರು ಇಲ್ಲಿದ್ದಾರೆ. ಕ್ಷಮಿಸಿ, ಮಿಥುನ್ ಶೆಟ್ಟಿ ಇವರು ಲೀಲಾಧರ್ ಶೆಟ್ಟಿ ಇವರ ಅಣ್ಣನ ಮಗ. ಇವರು ಇಲ್ಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ನಾವು ಮಿಥುನ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಸೇರಿಕೊಂಡು ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ. ಇದೀಗ ಈ ರಾತ್ರಿಯ ಸಮಯದಲ್ಲಿ ಅವರನ್ನು ಒಂದು ನಿಮಿಷ ನೆನೆಸಿಕೊಳ್ತಾ ಇದ್ದೇವೆ. ಲೀಲಾಧರ ಶೆಟ್ರು ಎನ್ನುವರು ಕೇವಲ ಒಂದು ವ್ಯಕ್ತಿಯಲ್ಲ, ಅವರು ಈ ಭಾಗದ ಬಹಳ ದೊಡ್ಡ ಶಕ್ತಿ. ಅವರ ವ್ಯಕ್ತಿತ್ವ ಏನು ಅಂತ ಹೇಳಿದರೆ, ದಿನ ದಿನ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ರಣಿಸುವಂತಹದ್ದು ಅವರ ವ್ಯಕ್ತಿತ್ವ. ಪ್ರಾಯಶಃ ಜೀವಮಾನ ಇಡೀ ಒಂದು 5 ಸೆನ್ಸ್ ಜಾಗವನ್ನು ಕೂಡ ಅವರು ಈ ಲೋಕದಲ್ಲಿ ಮಾಡಿಲ್ಲ. ಆದರೆ ಅವರು ಪ್ರತಿಯೊಬ್ಬರ ಹೃದಯದಲ್ಲಿ ಬಹಳ ಒಂದು ದೊಡ್ಡ ಜಾಗವನ್ನು ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನ ಸಮರ್ಪಿಸಿಕೊಳ್ತಾ ಇದ್ದೇವೆ. ಮುಂದೆ ಲೀಲಾಧರ ಶೆಟ್ಟಿಯಂತಹ ಯೋಗ್ಯ ವ್ಯಕ್ತಿ, ಸಮಾಜೋಪಕಾರಿಗಳಾದ ಜನ ನಮ್ಮ ಈ ಭಾಗದಲ್ಲಿ ಹೆಚ್ಚು ಜನ ಹುಟ್ಟಿ ಬರಲಿ ಅಂತ ಆಶಿಸುತ್ತಾ ಅವರ ಈ ಒಂದು ಶ್ರದ್ಧಾಂಜಲಿಯನ್ನ ಸಮರ್ಪಿಸಿ ಅವರ ಸ್ಮರಣೆಯನ್ನ ಮಾಡ್ತಾ ಇದ್ದೇನೆ. ಲೋಕದಲ್ಲಿ 3 ಬಗೆಯ ಜನ ಇರ್ತಾರಂತೆ. ಒಂದು ರಾಕ್ಷಸತ್ವದ ಜನ, ಏನಂದ್ರೆ ತಾನು ಒಳ್ಳೆದಾದ್ರೆ ಸಾಕು, ಲೋಕ ಎಲ್ಲ ಹಾಳಾಗಬೇಕು ಅನ್ನೋರು. 2ನೇ ವರ್ಗದ ಜನ ತಾನೂ ಒಳ್ಳೆದಾಗಬೇಕು, ಲೋಕವೂ ಒಳ್ಳೆದಾಗಬೇಕು ಎನ್ನುವಂತಹ ಮಾನವತ್ವದ ಜನ. ಆದರೆ ಇನ್ನೊಂದು ವರ್ಗದ ಜನ ಇದೆ, ತಾನು ಹಾಳಾದರೂ ಚಿಂತಿಲ್ಲ, ಲೋಕ ಒಳ್ಳೆದಾಗಬೇಕು ಅನ್ನುವ ಜನ. ಇದರಲ್ಲಿ ಲೀಲಾಧರ ಶೆಟ್ರು ರಾಕ್ಷಸತ್ವದವರ, ಮಾನವತ್ವದವರ, ದೇವತ್ವದವರ ಎಂದು ನೀವೇ ಯೋಚಿಸಿಕೊಳ್ಳಿ. ಎಲ್ಲರಿಗೂ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಅತಿಥಿಗಳ ಮಾತು. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ
ಪ್ರಸಾದ್ ಶೆಟ್ಟಿ ಒಳದೂರು, ಅಧ್ಯಕ್ಷರು ಮಜೂರು ಗ್ರಾಮ ಪಂಚಾಯತ್, ಇವರು ಮುಖ್ಯ ಅತಿಥಿಯ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಇದರ ವಾರ್ಷಿಕೋತ್ಸವದ ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಶ್ರೀ ಪಿ ರವಿರಾಜ್ ಹೆಗ್ಡೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಶಾಲಾ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಶಿಕ್ಷಕ ವರ್ಗದವರೇ, ನನ್ನ ನೆಚ್ಚಿನ ಗ್ರಾಮಸ್ಥರೇ, ಖಂಡಿತವಾಗಿ ಶಾಲಾ ವಾರ್ಷಿಕೋತ್ಸವ ಅಂತ ಹೇಳಿದರೆ ಮಕ್ಕಳಿಗೊಂದು ಉತ್ಸವ ರೀತಿ. ಇಲ್ಲಿ ಶೈಕ್ಷಣಿಕ ಮಾತ್ರವಲ್ಲದೆ ಅವರ ಇನ್ನಿತರ ಪ್ರತಿಭೆಗಳನ್ನು ಕೂಡ ಹೊರಹಾಕಲಿಕ್ಕೆ ಇದೊಂದು ಸದವಕಾಶ ಅಂತ ನಾನು ಎಣಿಸ್ತೇನೆ. ಅದೇ ರೀತಿ ಪ್ರಾಥಮಿಕ ಶಾಲೆ ಅಂತ ಹೇಳಿದರೆ ಯಾವಾಗಲೂ ನಮ್ಮ ಜೀವನದಲ್ಲಿ ಎಷ್ಟೇ ಕಲಿತರೂ ನಮ್ಮ ಅಚ್ಚುಮೆಚ್ಚಿನ ಶಾಲೆ ನಮ್ಮ ಪ್ರಾಥಮಿಕ ಶಾಲೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿರುವಂಥ ಪ್ರೀತಿ ನಾವು ಡಿಗ್ರಿ ಕಾಲೇಜ್ ಹೋದರೂ ಆ ಶಿಕ್ಷಕರಲ್ಲಿ ಈ ಪ್ರೀತಿ ಬರುವುದಿಲ್ಲ. ಯಾಕಂತ ಹೇಳಿದರೆ ನಾವು ಚಿಕ್ಕದಿರುವಾಗ ಏನು ತಪ್ಪು ಮಾಡಿರ್ತೇವೆ, ಏನು ಇದು ಮಾಡ್ತೀವಿ ಎಲ್ಲವನ್ನು ತಿದ್ದಿಕೊಂಡು ಹೋಗುವಂಥದ್ದು ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕರು. ಅದೇ ರೀತಿ ಮಕ್ಕಳು ಕೂಡ, ನಾನು ಒಂದು 5 ನಿಮಿಷದ ಮುಂಚೆ ಬಂದಿದ್ದೆ, ತುಂಬ ಉತ್ತಮ ರೀತಿಯಾಗಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿದ್ದಾರೆ. ಖಂಡಿತವಾಗಿ ಆ ಪ್ರತಿಭೆಗಳಿಗೆ ಈ ಶಾಲೆಯಲ್ಲಿ ಹೆಚ್ಚಿನ ದುಡ್ಡು ಕೊಟ್ಟು ಕೊರಿಯೋಗ್ರಾಫರ್ ಅಂತೂ ಖಂಡಿತ ಇರಲಿಕ್ಕಿಲ್ಲ. ಈ ಶಿಕ್ಷಕರೇ ಆ ಮಕ್ಕಳನ್ನು ಅಷ್ಟು ತಯಾರಿಸಿದ್ದಾರೆ. ವಿಶೇಷವಾಗಿ ತಯಾರಿಸಿದ ಎಲ್ಲ ಶಿಕ್ಷಕರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಖಂಡಿತವಾಗಿ ಇನ್ನೂ ವೇದಿಕೆಯಲ್ಲಿ ಅನೇಕ ಜನ ಇದ್ದಾರೆ. ನಾನೇನು ಹೆಚ್ಚಿಗೆ ಮಾತಾಡುವಂಥ ವ್ಯಕ್ತಿ ಅಲ್ಲ, ಮಾತಾಡೋದು ಇಲ್ಲ ಈ ಹೊತ್ತಿನಲ್ಲಿ. ಶಾಲಾ ತಮ್ಮ ಲೀಲಣ್ಣನ ಕನಸಿನ ಶಾಲೆ, ಅವರ ಎಲ್ಲ ಆಶೆಗಳು ಈ ಶಾಲೆಯಲ್ಲಿ ಏನಿದ್ದವು ಅದೆಲ್ಲ ದೇವರ ಹತ್ರ ಪ್ರಾರ್ಥಿಸುತ್ತಾ ಅದು ಖಂಡಿತವಾಗಿ ಈಡೇರಲಿ ಎನ್ನುವ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಶಿಕ್ಷಣದ ಉದ್ದೇಶ, ಕೌಶಲ್ಯ ಮತ್ತು ಪರಿಣತಿಯೊಂದಿಗೆ ಒಳ್ಳೆಯ ಮನುಷ್ಯರನ್ನು ತಯಾರು ಮಾಡುವುದು ಪ್ರಬುದ್ಧ ವ್ಯಕ್ತಿಗಳು ಶಿಕ್ಷಕರಿಂದಲೇ ಸೃಷ್ಟಿಯಾಗುತ್ತಾರೆ ಎನ್ನುವ ಮಾತನ್ನು ಆಡಿದಂತಹ ನಮ್ಮ ಪ್ರಸಾದ್ ಶೆಟ್ಟಿ ಒಳದೂರು, ಅಧ್ಯಕ್ಷರು ಮಜೂರು ಗ್ರಾಮಕ್ಕೆ ಅಭಿನಂದನೆಗಳು. ಅಲ್ಲಿ ನೋಡಿ, ನಮ್ಮ ಶಾಲೆಯ ಮಕ್ಕಳು ಆಗದಿಂದ ಗಮನಿಸ್ತಾ ಇದ್ದಾರೆ. ಲೆಫ್ಟ್ ಸೈಡಲ್ಲಿ ತುಂಬ ಮಂದಿ ಆಚೆ ಈಚೆ ಓಡಾಡ್ತಾ ಇದ್ದೀರಿ. ದಯವಿಟ್ಟು ಬಂದು ಕೂತ್ಕೊಳ್ಳಿ ನೋಡುವ. ಶಾಲೆಯ ಎಲ್ಲ ಮಕ್ಕಳು ಆಚೆ ಈಚೆ ಓಡಾಡ್ತಾ ಇದ್ದೀರಿ ನೋಡಿ. ಅಲ್ಲಿ ನೋಡ್ತಾ ಇದ್ದೇನೆ ನಾನು, ಲೆಫ್ಟ್ ಸೈಡ್ ಅಲ್ಲಿ ಇದ್ದೀರಿ, ವೇದಿಕೆಯ ಲೆಫ್ಟ್ ಸೈಡ್ ಅಲ್ಲಿ. ನೀವು ಹೀಗೆ ಬೊಬ್ಬೆ ಹೊಡೆದ್ರೆ ಕಾರ್ಯಕ್ರಮ ಹಾಳಾಗ್ತದೆ. ಹಾಗೆ ಕಾರ್ಯಕ್ರಮದ ಮುಂದಿನ ಅತಿಥಿಯಾಗಿರುವಂತಹ ಶ್ರೀ ಮಿಥುನ್ ಶೆಟ್ಟಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಮಂಗಳೂರು, ದಯವಿಟ್ಟು ಅತಿಥಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಉಂಡಾರು ಶ್ರೀ ವಿಷ್ಣುಮೂರ್ತಿ ದೇವರನ್ನು ನೆನೆಸ್ತಾ, ಹಾಗೂ ಈ ಶಾಲೆಯ ಅಧ್ಯಕ್ಷರು ಮತ್ತು ಎಂಟೈರ್ ಟೀಮ್ ಈ ಒಂದು ಇವತ್ತಿನ ಒಂದು ವೇದಿಕೆಯಲ್ಲಿ ಬರಲಿಕ್ಕೆ ಒಂದು ಭಾಗ್ಯ ನನಗೆ ಅಂತ ತಿಳಿಸ್ಕೊಳ್ತೇನೆ. ಯಾಕೆಂದರೆ ಅದಕ್ಕೆ ಎಲ್ಲರಿಗೂ ನಾನು ವಂದಿಸ್ತೇನೆ. ಮತ್ತು ಇಂದಿನ ವಾರ್ಷಿಕೋತ್ಸವದಲ್ಲಿ ನೋಡಿದಾಗ ಮಕ್ಕಳು ಬಹಳಷ್ಟು ಉತ್ಸಾಹದಿಂದ ನೃತ್ಯವನ್ನು ಮಾಡಿದ್ದಾರೆ. ಹೇಗೆ ನಮ್ಮ ಶೈಕ್ಷಣಿಕ ಮುಖ್ಯವೋ ಹಾಗೆ ನಮ್ಮ ಜೀವನದಲ್ಲಿ ನೃತ್ಯ, ಸಂಗೀತ, ನಾಟಕದಲ್ಲಿ ಪಾಲ್ಗೊಳ್ಳೋದು ಬಹಳ ಮುಖ್ಯ. ಯಾಕೆಂತಂದರೆ ಇವತ್ತು ಕರ್ನಾಟಕದ ಚಿತ್ರರಂಗದವರೆಗೂ ಕಲಾ ವಿದ್ಯೆಯಲ್ಲಿ ಹೆಸರುವಾಸಿ ಈ ಕರಂದಾಡಿ ಮಜೂರು ಗ್ರಾಮ ಪಂಚಾಯತಿಯಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಅನ್ನಿಸ್ತೇ. ಹಾಗಾಗಿ ಹೇಗೆ ಶೈಕ್ಷಣಿಕ ಮುಖ್ಯನೋ ಹಾಗೆ ಕಲಾನೂ ಮುಖ್ಯ. ಎಲ್ಲರೂ ಪೇರೆಂಟ್ಸ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಎರಡೂ ಆ್ಯಕ್ಟಿವಿಟೀಸಿಗೆ ಇನ್ವಾಲ್ವ್ಮೆಂಟ್ ಕೊಡಿ, ಅವರಿಗೆ ಉತ್ಸಾಹವನ್ನು ಕೊಡಿ ಅಂತ ಕೇಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವಾರ್ಷಿಕೋತ್ಸವವನ್ನು ಎಂಜಾಯ್ ಮಾಡಿ ಅಂತ ನಾನು ಈ ಮೂಲಕ ಹೇಳಲು ಇಷ್ಟಬಯಸ್ತೇನೆ. ಧನ್ಯವಾದಗಳು. ಕ್ರಿಯಾಶೀಲತೆ ಯಶಸ್ಸಿನ ಕೀಲಿಕೈಯಾಗಿದೆ ಎನ್ನುವುದರ ಮುಖಾಂತರ ಎಲ್ಲರಿಗೂ ಶುಭವನ್ನ ಹಾರೈಸಿದ ಮಿಥುನ್ ಶೆಟ್ಟಿ ಸರ್, ತಮಗೆ ಅಭಿನಂದನೆಗಳು. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ತಾವೆಲ್ಲರೂ ಅತ್ಯಂತ ನಿರೀಕ್ಷೆಯಲ್ಲಿ ಕಾಯುತ್ತಿರುವ ಒಂದು ಕಾರ್ಯಕ್ರಮ, ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ಕೈಗೆತ್ತಿಕೊಳ್ತಾ ಇದ್ದೇವೆ.
ಬಹುಮಾನ ಇರುವ ಮಕ್ಕಳು ಕಿರಿಯ ವಿಭಾಗದವರು ಮತ್ತು ಹಿರಿಯ ವಿಭಾಗದವರು ವೇದಿಕೆಯ ಬಲಭಾಗದಲ್ಲಿ ಲೈನಪ್ ಆಗಬೇಕು. ಬಹುಮಾನ ಇರುವ ಮಕ್ಕಳು ಕಿರಿಯ ಮತ್ತು ಹಿರಿಯ ವಿಭಾಗದವರು ವೇದಿಕೆಯ ಬಲಭಾಗದಲ್ಲಿ ಲೈನಪ್ ಆಗಬೇಕು. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಶಿಕ್ಷಕಿ ಅನಿತಾ ಟೀಚರ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ನಮ್ಮ ಶಾಲೆಯ ಮಕ್ಕಳಿಗೆ ವಿವಿಧ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದ ವಿಜೇತರ ಪಟ್ಟಿ. ಕಿರಿಯ ವಿಭಾಗ 2ನೇ ತರಗತಿಯಲ್ಲಿ ಲಿಕೀಶಾ ಎಸ್ ರಾವ್, ಚಿತ್ರಕಲೆ ಫಸ್ಟ್, ಭಾಷಣ ಫಸ್ಟ್. ಈ ಬಹುಮಾನಗಳನ್ನು ಶ್ರೀ ಪ್ರಸಾದ್ ಶೆಟ್ಟಿ ಬಳದೂರ್ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಒಂದನೇ ತರಗತಿಯ ಆದ್ಯ ಕನ್ನಡ ಕಂಠಪಾಠ ಸೆಕೆಂಡ್, ಛದ್ಮವೇಷ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸೆಕೆಂಡ್. ಎರಡನೇ ತರಗತಿಯ ದನ್ಶಿತಾ ಪಿ ಬಂಗೇರ, ಇಂಗ್ಲಿಷ್ ಕಂಠಪಾಠ ಸೆಕೆಂಡ್, ಭಾಷಣ ಸೆಕೆಂಡ್. ಎರಡನೇ ತರಗತಿಯ ನಫಿಸತ್ ಸ್ವಾಲಿಹಾ, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸೆಕೆಂಡ್, ಅಭಿನಯ ಗೀತೆ ಫಸ್ಟ್. ಪೇರೆಂಟ್ಸ್ಗಳಲ್ಲಿ ವಿನಂತಿ, ದೊಡ್ಡ ಜೋರಾಗಿ ಚಪ್ಪಳೆಯನ್ನು ಕೊಡಬೇಕಾಗಿ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು. ಮೂರನೇ ತರಗತಿಯ ಐಸಮ್ಮ ಮುಂಶಿದಾ, ಇಂಗ್ಲಿಷ್ ಬರವಣಿಗೆ ಫಸ್ಟ್, ಚಿತ್ರಕಲೆ ಸೆಕೆಂಡ್. ಮೂರನೇ ತರಗತಿಯ ಮಾನ್ವಿ, ಕನ್ನಡ ಸ್ಪಷ್ಟ ಓದು ಸೆಕೆಂಡ್, ಭಾಷಣ ಸೆಕೆಂಡ್. ನಾಲ್ಕನೇ ತರಗತಿಯ ತ್ರಿಶಾನ್, ಪಿಕ್ ಅಂಡ್ ಆಕ್ಟ್ ಫಸ್ಟ್, ಜ್ಞಾಪಕ ಶಕ್ತಿ ಸೆಕೆಂಡ್. ಮುಂದಿನ ಬಹುಮಾನಗಳನ್ನು ಶ್ರೀ ಮಿಥುನ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಸಾದ್ ಶೆಟ್ಟಿ ಅವರಿಗೆ ವಂದನೆಗಳು. ಧ್ರುವಿ ಯುಆರ್, ಕನ್ನಡ ಕಂಠಪಾಠ ಫಸ್ಟ್. ಫಾತಿಮಾ ರಿದಾ, 4ನೇ ತರಗತಿ ಕನ್ನಡ ಸ್ಪಷ್ಟ ಓದು ಫಸ್ಟ್. ಕನ್ನಡ ಬರವಣಿಗೆ ಕನ್ನಡ ಸ್ಪಷ್ಟ ಓದು ಫಾತಿಮಾ ರಿದಾ, 4ನೇ ತರಗತಿ ಫಸ್ಟ್. ಕನ್ನಡ ಬರವಣಿಗೆ ಫಾತಿಮಾ ಮುರ್ಷಿದಾ, 3ನೇ ತರಗತಿ ಫಸ್ಟ್, ಜಿಯಾ ಫಾತಿಮಾ, 4ನೇ ತರಗತಿ ಸೆಕೆಂಡ್. ಇಂಗ್ಲಿಷ್ ಕಂಠಪಾಠ ಸೃಜನ್ ಆಚಾರ್ಯ, 2ನೇ ತರಗತಿ ಫಸ್ಟ್. ಮುಂದಿನ ಬಹುಮಾನಗಳನ್ನು ಶ್ರೀ ಪಿ ರವಿರಾಜ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂಗ್ಲಿಷ್ ಸ್ಪಷ್ಟ ಓದು ಮಿಸ್ ತನ್ವಿ ಜಿ ಆಚಾರ್ಯ, 4ನೇ ತರಗತಿ ಸೆಕೆಂಡ್. ಪೋಷಕರು 2 ಕೈ ಜೋಡಿಸಿ ಚಪ್ಪಾಳೆಯನ್ನು ಜೋರಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಂಗ್ಲಿಷ್ ಬರವಣಿಗೆ ಆಯಿಷಾ ಸಫೀನಾ, 4ನೇ ತರಗತಿ ಸೆಕೆಂಡ್.
ಕ್ರಾಫ್ಟ್ ಫಹಿಮಾ 4ನೇ ತರಗತಿ ಫಸ್ಟ್. ಕ್ರಾಫ್ಟ್ ಫಹಿಮಾ 4ನೇ ತರಗತಿ ಫಸ್ಟ್. ಜ್ಞಾಪಕ ಶಕ್ತಿ ಮೊಹಮ್ಮದ್ ಸಫಾನ್ 4ನೇ ತರಗತಿ ಫಸ್ಟ್. ಪಿಕ್ ಅಂಡ್ ಡಾಟ್ ಹಸನ್ ಇಸ್ಮಾಯಿಲ್ ಜಾಯಿದ್ 4ನೇ ತರಗತಿ ಸೆಕೆಂಡ್. ಛದ್ಮವೇಷ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ರಮೀಕ್ಷಾ 2ನೇ ತರಗತಿ ಫಸ್ಟ್, ಸಹಲ್ 4ನೇ ತರಗತಿ ಸೆಕೆಂಡ್. ಭಾಷಣ ಧನ್ಯ 4ನೇ ತರಗತಿ ಫಸ್ಟ್. ಹೂಗುಚ್ಚ ಅನ್ವಿ ಆರ್ ಆಚಾರ್ಯ ಫಸ್ಟ್. ಮುಂದಿನ ಬಹುಮಾನಗಳನ್ನು ಶ್ರೀ ಕೆ ಪದ್ಮನಾಭ ಶಾನ್ಭೋಗ್ SDMMC ಅಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈಗ ಹಿರಿಯರ ವಿಭಾಗ 5ನೇ ತರಗತಿಯ ಸಾನ್ವಿ ಕನ್ನಡ ಸ್ಪಷ್ಟ ಓದು ಫಸ್ಟ್, ಚಿತ್ರಕಲೆ ಸೆಕೆಂಡ್. 5ನೇ ತರಗತಿಯ ಪ್ರಥಮ್ ಇಂಗ್ಲಿಷ್ ಬರವಣಿಗೆ ಫಸ್ಟ್, ಚಿತ್ರಕಲೆ ಸೆಕೆಂಡ್, ರಂಗೋಲಿ ಸ್ಪರ್ಧೆ ಸೆಕೆಂಡ್. ಪೋಷಕರು ಚಪ್ಪಾಳೆಯನ್ನು ಜೋರಾಗಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರಥಮ್ ಇಂಗ್ಲಿಷ್ ಬರವಣಿಗೆ ಫಸ್ಟ್, ಚಿತ್ರಕಲೆ ಸೆಕೆಂಡ್, ರಂಗೋಲಿ ಸ್ಪರ್ಧೆ ಸೆಕೆಂಡ್. 5ನೇ ತರಗತಿಯ ಪ್ರಥಮ ಇಂಗ್ಲಿಷ್ ಬರವಣಿಗೆ ಫಸ್ಟ್, ಚಿತ್ರಕಲೆ ಸೆಕೆಂಡ್, ರಂಗೋಲಿ ಸ್ಪರ್ಧೆ ಸೆಕೆಂಡ್. ಜೋಯಾ 5ನೇ ತರಗತಿಯ ಕನ್ನಡ ಸ್ಪಷ್ಟ ಓದು ಸೆಕೆಂಡ್, ಜಾನಪದ ಗೀತೆ ಸೆಕೆಂಡ್. ಚಿನ್ಮಯ್ 5ನೇ ತರಗತಿ ಇಂಗ್ಲಿಷ್ ಸ್ಪಷ್ಟ ಓದು ಫಸ್ಟ್, ಜಾನಪದ ಗೀತೆ ಫಸ್ಟ್, ರಂಗೋಲಿ ಫಸ್ಟ್. ಜೋರಾದ ಚಪ್ಪಾಳೆ ಕೊಡಬೇಕು. ಇವನು ಎಲ್ಲದರಲ್ಲೂ ಫಸ್ಟ್ ಪ್ರೈಸ್ ಅನ್ನು ತಗೊಂಡಿದ್ದಾನೆ. ಕನ್ನಡ ಕಂಠಪಾಠ ಮೊಹಮ್ಮದ್ ಶಿನಾನ್ 5ನೇ ತರಗತಿ ಫಸ್ಟ್, ನಾಗರಾಜ್ 5ನೇ ತರಗತಿ ಸೆಕೆಂಡ್. ಕನ್ನಡ ಬರವಣಿಗೆ ಆಯಿಷತ್ ಮಿನಾಜ್ 7ನೇ ತರಗತಿ ಫಸ್ಟ್, ಮಾಲಾಶ್ರೀ 5ನೇ ತರಗತಿ ಸೆಕೆಂಡ್. ಇಂಗ್ಲಿಷ್ ಸ್ಪಷ್ಟ ಓದು ಆದಿಲ್ 5ನೇ ತರಗತಿ ಸೆಕೆಂಡ್. ಇಂಗ್ಲಿಷ್ ಬರವಣಿಗೆ ಝೋಯಾ ಬಂಡ್ರೋಲಿ 5ನೇ ತರಗತಿ ಸೆಕೆಂಡ್. ಹಿಂದಿ ಕಂಠಪಾಠ ಸಾದಿಕ್ ನದಾಫ್ 7ನೇ ತರಗತಿ ಸೆಕೆಂಡ್. ಮುಂದಿನ ಬಹುಮಾನಗಳನ್ನು ಶ್ರೀಧರ್ ಪಿಕ್ ಅಂಡ್ ಡಾಕ್ ಅಕ್ಷಯ್ 7ನೇ ತರಗತಿ ಫಸ್ಟ್, ನಿಹಾಲ್ ಸೆಕೆಂಡ್.
ಛದ್ಮವೇಷ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮನೀಷಾ 6ನೇ ತರಗತಿ ಫಸ್ಟ್. ಪ್ರಬಂಧ ಆರತಿ 7ನೇ ತರಗತಿ ಫಸ್ಟ್, ಮಾನ್ಯ 7ನೇ ತರಗತಿ ಸೆಕೆಂಡ್. ಆರತಿ ಮಾನ್ಯ ಸೆಕೆಂಡ್. ಹೂಗುಚ್ಛ ಸ್ಪರ್ಧೆಯಲ್ಲಿ ಫಾತಿಮಾ ರುಫೈದ 5ನೇ ತರಗತಿ ಸೆಕೆಂಡ್, ಹಮೀದುತ್ತುಲ್ ರೆಹಾನಾ ಸೆಕೆಂಡ್. ಕ್ಷಮಿಸಿ, ಈ ಒಂದು ಕಾರ್ಯಕ್ರಮದಲ್ಲಿ ಮಿಥುನ್ ಶೆಟ್ಟಿ ಇವರು ಬಹಳ ನಮಗೆ ಸಹಕಾರವನ್ನಿತ್ತಿದ್ದಾರೆ. ಬಹುಶಃ ನಾವು ಅವರಲ್ಲಿ ಲೀಲಣ್ಣ ಸೇವೆ ಸರ್ ಅವರು ಈಗ ಅನ್ಯ ಕಾರ್ಯದ ನಿಮಿತ್ತ ಹೋಗ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ನಮ್ಮೆಲ್ಲರ ಪರವಾಗಿ ಮುಂದಿನ ಬಹುಮಾನಗಳನ್ನು ಶ್ರೀ ಕೆ ವಾಸುದೇವರಾವ್ ಇವರು ನೀಡಬೇಕಾಗಿ ವಿನಂತಿಸುತ್ತಿದ್ದೇನೆ. 2023-24ನೇ ಸಾಲಿನ ಕಲಿಕೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಹೆಸರು: ಫಸ್ಟ್ ಸ್ಟ್ಯಾಂಡರ್ಡ್ ಲಿಕಿಶಾ ಎಸ್ ರಾವ್ ಫಸ್ಟ್, ದೇಯಾ ಜಿ ಕುಲಾಲ್ ಸೆಕೆಂಡ್. ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾನ್ವಿ ಫಸ್ಟ್, ಐಸಮ್ಮ ಮುಂಶಿದಾಸ್ ಸೆಕೆಂಡ್. ಥರ್ಡ್ ಸ್ಟ್ಯಾಂಡರ್ಡ್ ಧನ್ಯಾ ಫಸ್ಟ್, ಫಾತಿಮಾ ರಿದಾ ಫಸ್ಟ್. ಮುಂದಿನ ಬಹುಮಾನಗಳನ್ನು ಜಯಪ್ರಕಾಶ್ ಹೆಗಡೆ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 4ನೇ ತರಗತಿ ಚಿನ್ಮಯ್ ಫಸ್ಟ್, ಸಾನ್ವಿ ಸೆಕೆಂಡ್. ಮುಂದಿನ ಬಹುಮಾನಗಳನ್ನು ಗೋಪಾಲ್ ಎನ್ ಕುಂದರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 4ನೇ ತರಗತಿ ಚಿನ್ಮಯ್ ಫಸ್ಟ್, ಸಾನ್ವಿ ಸೆಕೆಂಡ್. 5ನೇ ತರಗತಿ ವಂಶಿಕಾ ವಿ ಕುಲಾಲ್ ಫಸ್ಟ್, ಶ್ರೀನಿಧಿ ಸೆಕೆಂಡ್. 6ನೇ ತರಗತಿ ಆರತಿ ಎಸ್ ಬಂಡಿ, ಆಯಿಷತ್ ಮಿನಾಸ್. ಮುಂದಿನ ಬಹುಮಾನಗಳನ್ನು ವೇಲು ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 7ನೇ ತರಗತಿ ಅಕ್ಷತಾ ಫಸ್ಟ್, ಆಯುಷ್ ಸೆಕೆಂಡ್. ಆಯುಷ್ ಇಲ್ಲ ಬರಲಿಲ್ಲ. ಆಯುಷ್ 7ನೇ ತರಗತಿ ಕಳೆದ ವರ್ಷದ 7ನೇ ತರಗತಿ ಆಯುಷ್. ಕಲಿಯುವಿಕೆಯಲ್ಲಿ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು: ಅನ್ವಿ ಆರ್ ಆಚಾರ್ಯ ಫಸ್ಟ್, ಆದ್ಯ ಸೆಕೆಂಡ್.
ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ ಇದನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದ ರವಿರಾಜ್ ಶೆಟ್ಟಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ 2024-25ನೇ ಸಾಲಿನ ಕ್ರೀಡಾಕೂಟದಲ್ಲಿ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಪಡೆದುಕೊಂಡ ಮಕ್ಕಳು. ಈ ಪ್ರಶಸ್ತಿಯನ್ನು ರವಿರಾಜ್ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಾಂಪಿಯನ್ಶಿಪ್ ಕಿರಿಯ ವಿಭಾಗದಲ್ಲಿ ಮೊಹಮ್ಮದ್ ನಿಫಾಲ್ ಇವನು 3 ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡಿರ್ತಾನೆ. ಜೋರಾದ ಚಪ್ಪಾಳೆ ಬರಲಿ. ಹಿರಿಯರ ವಿಭಾಗ ಚಾಂಪಿಯನ್ಶಿಪ್ ಅನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಆದಿಲ್ 5ನೇ ತರಗತಿ, ಲವೀಸ್ ಎಸ್ ಕೋಟ್ಯಾನ್ 7ನೇ ತರಗತಿ. ಇವರು ಕೂಡ 3 ಗೋಲ್ಡ್ ಮೆಡಲ್ ಅನ್ನು ಪಡೆದುಕೊಂಡಿರುತ್ತಾರೆ. ಧನ್ಯವಾದಗಳು. ಬಹುಮಾನವನ್ನ ವಿತರಿಸಿದ ಎಲ್ಲ ದಾನಿಗಳಿಗೂ ಹಾಗೂ ಬಹುಮಾನವನ್ನು ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ಈ ಒಂದು ಬಹುಮಾನದ ಪ್ರಾಯೋಜಕರು ಪ್ರತಿ ವರ್ಷದಿಂದ ನಮಗೆ ಬಹುಮಾನವನ್ನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನೀಡುತ್ತಾ ಬಂದಿರುವವರು ಬ್ರಹ್ಮಲಿಂಗೇಶ್ವರ ಭಜನಾ ಮಂಡಳಿ. ಇವರು ಉತ್ತಮ ರೀತಿಯ ಬಹುಮಾನವನ್ನ ನೀಡ್ತಾ ಬಂದಿರ್ತಾರೆ. ಇವರಿಗೆ ಎಲ್ಲ ಸದಸ್ಯರಿಗೆ ನಾವು ಚಪ್ಪಾಳೆಯ ಮೂಲಕ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಈ ಒಂದು ಶಾಲೆಯನ್ನ ಬಹಳ ಸುಂದರವಾಗಿ ಮಾಡಿಕೊಟ್ಟಂತಹ ಟೀಮ್ ಮೇಕ್ ಸಮ್ವನ್ ಸ್ಮೈಲ್ ಪ್ಲೀಸ್ ಈ ತಂಡದವರು ಆಗಮಿಸಿದ್ದಾರೆ. ದಯವಿಟ್ಟು ಇವರೆಲ್ಲರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಎಷ್ಟು ಮಂದಿ ಇದ್ದೀರಿ ಅಷ್ಟು ಮಂದಿ ಬಂದ್ರೆ ನಿಮ್ಮ ಮುಖಗಳನ್ನ ಎಲ್ಲರೂ ನೋಡಬಹುದು. ನಮ್ಮ ಶಾಲೆಯನ್ನ ಸುಂದರವಾಗಿ ಮಾಡಿಕೊಟ್ಟಂತಹ ಈ ಒಂದು ಟೀಮ್ ಮೇಕ್ಸ್ ತಂಡ, ದಯವಿಟ್ಟು ದೇವಿಕಾ ಚೌಟ ಇವರು ಕೂಡ ಬರಬೇಕು. ಚಪ್ಪಾಳೆಯ ಮೂಲಕ ಇವರನ್ನ ನಾವು ಪ್ರೋತ್ಸಾಹಿಸಬೇಕು. ನಮ್ಮ ಶಾಲೆ ಮೊದಲು ಹೇಗಿತ್ತು ನೀವೇ ನೋಡಿದ್ದೀರಿ, ಈಗ ಹೇಗಾಗಿದೆ ಅಂತಲೂ ನೋಡಿದ್ದೀರಿ. ನಮ್ಮ ಶಾಲೆಗೆ ಟೈಲ್ಸ್ ಹಾಸು, ಹಾಗೆಯೇ ತರಗತಿ ವಿಭಾಜಕಗಳು, ಹಾಗೆಯೇ ಹಕ್ಕಿಗಳ ಉಪಟಾವಳಿಗೆ ಗ್ರೀನ್ ಮೆಶ್ ಅನ್ನ ಹಾಕಿ ಹೊರಗಡೆಯಿಂದ ವಿಶೇಷ ವ್ಯಕ್ತಿಗಳ ಚಿತ್ರೀಕರಣವನ್ನ ಮಾಡಿ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಈ ಶಾಲೆಯನ್ನ ಮಾಡಿಕೊಟ್ಟಿದ್ದಾರೆ ಈ ಮೇಕ್ ಸಮ್ವನ್ ಸ್ಮೈಲ್ ತಂಡದವರು. ಇವರಿಗೆ ನಮ್ಮೆಲ್ಲರೂ ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುವ. ಈ ತಂಡದವರಿಗೆ ನಮ್ಮ ಶಾಲೆಯು ಆಭಾರಿಯಾಗಿದೆ. ಮೇಕ್ ಸಮ್ವನ್ ಸ್ಮೈಲ್ ತಂಡದವರಿಗೆ ನಮ್ಮ ಆಡಳಿತ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ಪೋಷಕರು, ಶಿಕ್ಷಕ ರಕ್ಷಕ ಸಮಿತಿ, ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿ, ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು ಎಲ್ಲರ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ ಸರ್. ತಮ್ಮಲ್ಲಿ ಒಂದು ವಿನಂತಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಟೀಮಿನಲ್ಲಿ ಯಾರಾದರೂ ಒಬ್ಬರು ನಮ್ಮ ಕಾರ್ಯಕ್ರಮವನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ, ಇಲ್ಲಿ ಎಲ್ಲ ಹಿರಿಯರು ಎಲ್ಲ ಇದ್ದಾರೆ. ಸೊ ಹಾಗಾಗಿ ಜಾಸ್ತಿ ಮಾತನಾಡೋದಕ್ಕೆ ಹೋಗಲ್ಲ ನಾನು. ಇದು ಲೀಲಾಧರ್ ಶೆಟ್ಟಿ ಅವರೊಂದು ಕನಸಿನ ಒಂದು ಶಾಲೆ ಅನ್ನುವಂಥದ್ದು ನಮ್ಗೆ ಗೊತ್ತಿತ್ತು. ಸೊ ಹಾಗಾಗಿ ಈ ಪ್ರಪಂಚದಲ್ಲಿ
ಏನಂತ ಹೇಳಿದರೆ, ಒಬ್ಬ ಮನುಷ್ಯ ನಾವು ಸತ್ತ ಮೇಲೆ ಕೂಡ ನೆನಪಾಗಿ ಇಡುವಂಥದ್ದು ತುಂಬಾ ಕಮ್ಮಿ. ಯಾಕಂತ ಹೇಳಿದರೆ ಆ ಒಂದು ಕೆಲಸನ ಮಾಡಿದರೆ ಮಾತ್ರ ಅವರ ನೆನಪು ನಮ್ಮ ಜೊತೆ ಇರುತ್ತೆ. ಆದರೆ ಇಲ್ಲಿರುವಂತಹ ಶಾಲೆಯನ್ನು ಕಂಡಾಗ ನಮಗೆ ನೆನಪಾಗುವಂಥದ್ದು ಲೀಲಾಧರ್ ಶೆಟ್ಟಿಯವರದ್ದು. ಅವರೀಗ ಇಲ್ಲ ನಮ್ಮ ಜೊತೆಗೆ, ಆದರೆ ಅವರ ಶಾಲೆಯ ಮುಖಾಂತರ, ಅವರು ಪ್ರೀತಿಸುವಂತಹ ಮಕ್ಕಳ ಮುಖಾಂತರವಾಗಿ ಅವರು ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅನ್ನುವಂಥದ್ದನ್ನು ಈ ಒಂದು ಶಾಲೆಯನ್ನು ಕಂಡಾಗ ನಮಗೆ ಗೊತ್ತಾಗತ್ತೆ. ಅಂತಹ ಒಂದು ವಿಶೇಷವಾಗಿರುವಂತಹ ವ್ಯಕ್ತಿ ಈಗ ನಮ್ಮ ಜೊತೆಗಿಲ್ಲ ಅನ್ನುವಂಥದ್ದು ಖಂಡಿತವಾಗ್ಲೂ ಒಂದು ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು. ಆದರೂ ಕೂಡ ಅವರ ಒಂದು ಕನಸಿನ ಶಾಲೆ ಇಷ್ಟು ಸುಂದರವಾಗಿರುವಂಥದ್ದು, ಹಾಗೆಯೇ ನೀವೆಲ್ಲ ಈ ಒಂದು ಶಾಲೆಯನ್ನು ಇನ್ನಷ್ಟು ಉತ್ತಮ ಮಾಡಿರುವಂಥದ್ದು ಅವರು ಖಂಡಿತವಾಗ್ಲೂ ಅಲ್ಲಿಂದಲೇ ಖುಷಿ ಪಟ್ಟಿರ್ಬೋದು ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ಥ್ಯಾಂಕ್ ಯು. ಇನ್ವೈಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಸರ್. ನಮ್ಮ ಅಕ್ಕರೆಯ ಕರೆಯೋಲಿಗೆ ಓಗೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟ ಟೀಮ್ ಮೇಕ್ ಸಮನ್ ಸ್ಮೈಲ್ ತಂಡದ ಎಲ್ಲ ಸದಸ್ಯರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದ್ದೇವೆ. ಸರ್, ದಯವಿಟ್ಟು ನಮ್ಮ ಎಲ್ಲ ಕಾರ್ಯಕ್ರಮಗಳು ಆಗುವವರೆಗೆ ನಿಂತು ನೋಡಿ ಮಕ್ಕಳನ್ನ ಪ್ರೋತ್ಸಾಹಿಸಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಮುಂದಕ್ಕೆ ಅತಿಥಿಗಳ ಮಾತು. ಶ್ರೀ ಕೆ ವಾಸುದೇವ್ ರಾವ್, ಅಧ್ಯಕ್ಷರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘ, ತಮ್ಮ ಅತಿಥಿಗಳ ಮಾತಿಗಾಗಿ. ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ವಾರ್ಷಿಕೋತ್ಸವ ಮತ್ತು ಬಹುಮಾನ ವಿತರಣಾ ಸಮಾರಂಭದ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು ಆಗಿರುವಂಥ ರವಿರಾಜ್ ಶೆಟ್ಟಿಯವರೇ, ನಮ್ಮ ಮಜೂರು ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ, ನಮ್ಮ ಆತ್ಮೀಯರು, ಮಿತ್ರರಾಗಿರುವಂಥ ಒಳದೂರು ಪ್ರಸಾದ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಗಳೇ, ಇವತ್ತು ನಮ್ಮ ಈ ಒಂದು ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮ, ನಮ್ಮ ಮಕ್ಕಳಿಗೆ ದೊಡ್ಡ ಹಬ್ಬ, ಭಾಳ ಅದ್ಧೂರಿಯಾದಂಥ, ಭಾಳ ಶಿಸ್ತುಬದ್ಧವಾದಂಥ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ತಾವೆಲ್ಲ ನೋಡಿದಾಗೆ ಈಗಾಗಲೇ ನಮ್ಮ ಪುಟ್ಟ ಮಕ್ಕಳ ಆ ನೃತ್ಯ ಕಾರ್ಯಕ್ರಮವನ್ನು ನೋಡಿ ನಾವೆಲ್ಲರೂ ಸಂತೋಷವನ್ನು ಪಟ್ಟಿದ್ದೇವೆ. ಆ ಮಕ್ಕಳು ಇವತ್ತು ನಮ್ಮ ದಿವಂಗತ ಲೀಲಣ್ಣನವರು ನಮ್ಮ ಜೊತೆ ಇಲ್ಲ. ಹೋದ ವರ್ಷ ಇದೇ ನಿನ್ನೆ ಅವರ ಆ ಒಂದು ದಿನ. ಇವತ್ತು ಇದೇ ಮೈದಾನದಲ್ಲಿ ನಮ್ಮ ಲೀಲಣ್ಣನ ಅಂತಿಮ ನಮನವನ್ನು ನಾವು ಇಲ್ಲಿ ಸಲ್ಲಿಸಿ ನಾವು ಅವರ ಕೊನೆಯ ಒಂದು ಕಾರ್ಯಕ್ರಮವನ್ನು ಮಾಡಿದವರು. ಇವತ್ತು ಅದೇ ದಿನ ನಾವು ಈ ಒಂದು ವೇದಿಕೆಯಲ್ಲಿ ಲೀಲಣ್ಣ ಇಲ್ಲ ಅಂತ ಎಣಿಸದೆ ನಮ್ಮ ಮಕ್ಕಳು ಲೀಲಣ್ಣನ ಆ ಫೋಟೋವನ್ನು ಹಿಡಿದು ಮಾಡಿದಂಥ ನೃತ್ಯ ಖಂಡಿತವಾಗಿಯೂ ಲೀಲಣ್ಣ ಇಲ್ಲಿ ಕುಣಿತಾ ಇದ್ದ ಹಾಗೆ ಆಗಿದೆ. ಖಂಡಿತವಾಗಿಯೂ ಇವತ್ತು ನಮ್ಮ ಲೀಲಣ್ಣ ನಮ್ಮ ಮಧ್ಯದಲ್ಲಿಯೇ ಇದ್ದಾರೆ. ಲೀಲಣ್ಣ ಈ ಶಾಲೆಗಾಗಿ ಮಾಡಿದಂಥ ಒಂದು ಕೆಲಸ, ಈ ಊರಿನ ಪ್ರತಿ ಒಂದು ಮನೆಗೆ ಕೂಡ ಅವರು ಮಾಡಿದಂಥ ಸೇವೆ, ಎಲ್ಲ ಮನೆಗೂ ಕೂಡ ನಾವೆಲ್ಲರೂ ಕೂಡ ಅವರ ಋಣದಲ್ಲಿರುವಂಥ ಜನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಪ್ರತಿಯೊಂದು ಮನೆಯೂ ಕೂಡ ಅವರಿಂದ ಸಹಾಯವನ್ನು ಪಡೆದಂಥ ನಾವುಗಳು. ಇವತ್ತು ನಾವೆಲ್ಲರೂ ಕೂಡ ಅವರ ಆ ಒಂದು ಭಾವಚಿತ್ರವನ್ನು ಇಟ್ಟು ನಾವೆಲ್ಲರೂ ಪೂಜೆ ಮಾಡುವಂಥ, ಅವರನ್ನು ದಿನ ನೆನಪು ಮಾಡುವಂಥ ನಾವು ನಮ್ಮ ಊರು ಅಂತ ಹೇಳಲಿಕ್ಕೆ ನಾನು ಒಂದು ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತವಾಗಿಯೂ ಲೀಲಣ್ಣನನ್ನು ನಮ್ಮ ಜೀವಮಾನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ನಾವು ಈ ಊರಿನವರು, ಈ ಶಾಲೆ, ನಮ್ಮ ಈ ದೇವಸ್ಥಾನ ಇರ್ಬೋದು, ನಮ್ಮ ಭಜನಾ ಮಂಡಳಿ ಇರ್ಬೋದು, ಅಥವಾ ಯಾವುದೇ ಸಂಘ ಸಂಸ್ಥೆ ಇದ್ದರೂ ಕೂಡ ಲೀಲಣ್ಣನನ್ನು ನೆನಪಿಸದೆ ಕೂತ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದರೆ ಅವರು ಬಿಟ್ಟು ಕೊಟ್ಟು ಹೋದಂಥ ಏನು ಅವರ ಆದರ್ಶ ಇವರು ನಮ್ಮ ಎದುರಿಗೆ ಖಂಡಿತವಾಗಿಯೂ ಅವರೇನು
ಮಾರ್ಗದರ್ಶನ ನಮಗೆ ಮಾಡಿದ್ದಾರೆ. ಆದರ್ಶ ಅವರು ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭಾಳ ಮಕ್ಕಳ ಭಾಳ ಒಂದು ಅದ್ಧೂರಿಯಾದಂಥ ಸಮಾರಂಭ, ಭಾಳ ಸಂತೋಷವನ್ನು ಪಡುವಂಥ ಸಮಾರಂಭ. ಭಾಳಷ್ಟು ಎಲ್ಲ ನಮ್ಮ ಪೋಷಕರು ಈ ಸಂದರ್ಭದಲ್ಲಿ ಭಾಳ ಸಂತೋಷವನ್ನು ಪಟ್ಟುಕೊಂಡಿದ್ದೀರಿ. ಇನ್ನು ಮುಂದೆಯೂ ಕೂಡ ನಮ್ಮ ಶಾಲೆಯ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇರ್ಬೋದು, ಈ ಹಳೆ ವಿದ್ಯಾರ್ಥಿ ಸಂಘ ಈ ಶಾಲೆಗಾಗಿ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಹಳೆ ವಿದ್ಯಾರ್ಥಿಗಳನ್ನು ಮೂಲೆ ಮೂಲೆಯಲ್ಲಿರುವಂಥ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡುವುದರ ಮೂಲಕ ಈ ಶಾಲೆಗೆ ತಮ್ಮಿಂದ ಆದ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದೇವೆ. ಇನ್ನು ಮುಂದೆಯೂ ಕೂಡ ಈ ಶಾಲೆಗಾಗಿ ನಾವು ಭಾಳಷ್ಟು ಕೆಲಸಗಳನ್ನು ಮಾಡಬೇಕಾಗಿದೆ. ಈ ಆಟದ ಮೈದಾನ ಇರಬಹುದು, ಇದನ್ನು ಒಂದು ಕಾಲದಲ್ಲಿ ನಾವು ಸಣ್ಣಿರುವಾಗ ಈ ಮೈದಾನ ಸರಿ ಇರಲಿಲ್ಲ. ಆದರೆ ಅದನ್ನು ಈ ಹಳೆ ವಿದ್ಯಾರ್ಥಿ ಭಾಳಷ್ಟು ವೆಚ್ಚಗಳನ್ನು ಮಾಡಿ ಭಾಳಷ್ಟು ಒಂದು 2-3 ತಿಂಗಳ ಕಾಲ ಈ ಒಂದು ಆ ಮೈದಾನವನ್ನು ಸಮತಟ್ಟು ಮಾಡುವುದರ ಮೂಲಕ ಈ ಶಾಲೆಚಿತವಾದಂಥ ಮೈದಾನವನ್ನು ಮಾಡಿರುವಂಥದ್ದಿರ್ಬೋದು. ಬೇರೆ ಬೇರೆ ಕೆಲಸಗಳನ್ನು ಈ ನಿಮ್ಮೆಲ್ಲರ ಹಳೆ ವಿದ್ಯಾರ್ಥಿಗಳ ನಮ್ಮ ಊರ ದಾನಿಗಳ ಸಹಕಾರದಿಂದ ಇಲ್ಲಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ, ಮುಂದೆ ನಾವು ಈ ಶಾಲೆಯ ಅಭಿವೃದ್ಧಿಗಾಗಿ ತಾವೆಲ್ಲ ಮುಂದಿನ ದಿನಗಳಲ್ಲಿ ಈ ಶಾಲೆಯ ಮಕ್ಕಳ ಹಾಗೆ ಈ ಶಾಲೆಯ ಅಭಿವೃದ್ಧಿಯ ಬಗ್ಗೆ ತಾವೆಲ್ಲೂ ಕೈಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ, ಈ ಶಾಲೆಯ ಮುಖ್ಯವಾಗಿ ಶಾಲೆಯ ಅಧ್ಯಾಪಕರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ಈ ಶಾಲೆಯ ಮಕ್ಕಳ ಒಂದು ಏನು ಪರ್ಫಾರ್ಮೆನ್ಸನ್ನು ನಾವು ನೋಡ್ತಾ ಇದ್ದೇವೆ, ಅದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಶಿಕ್ಷಕರು ಅಂತ ಹೇಳಲಿಕ್ಕೆ ನಾನು ಭಾಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಇಲ್ಲಿಯ ಶಿಕ್ಷಣ ಅಂತ ಹೇಳಿದರೆ ಯಾವುದೇ ಒಂದು ಇಂಗ್ಲೀಷ್ ಮೀಡಿಯಂಗೆ ಕಮ್ಮಿ ಇಲ್ಲದಾಗೆ ನಮ್ಮ ಶಿಕ್ಷಕರು ಈ ಮಕ್ಕಳಿಗೆ ಕಲಿಸುವಂಥದ್ದನ್ನು ನಾವು ನೋಡಿದ್ದೇವೆ. ಅವರ ಮನೆಯ ಎಲ್ಲ ಕೆಲಸ ಬಿಟ್ಟು ಈ ಮಕ್ಕಳಿಗಾಗಿ ಅವರು ಮಾಡುವಂಥ ಸೇವೆಗೆ ನಾವೆಲ್ಲರೂ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಅಂತ ಹೇಳ್ತಾ, ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ತಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ಕೊಡುಗೆಗಳು ಏನು ಶಾಲೆಗೆ ನೀಡಿದ್ದೇವೆ ಎಂಬುದನ್ನು ತಿಳಿಸಿ ನಮ್ಮ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಬಹಳ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಇದೀಗ ಗುರುತಿಸುವಿಕೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಕೆಲವು ದಾನಿಗಳು ನಮ್ಮ ಕ್ರೀಡೋತ್ಸವ ಮತ್ತು ಇವತ್ತಿನ ವಾರ್ಷಿಕೋತ್ಸವದ ಕಾರ್ಯಕ್ರಮಗಳಿಗೆ ಸಹಕಾರವನ್ನಿತ್ತಿದ್ದಾರೆ. ವಿಶೇಷ ರೀತಿಯಲ್ಲಿ ಸಹಕಾರವನ್ನಿತ್ತ ಕೆಲವೊಂದು ದಾನಿಗಳನ್ನು ನಾವೀಗ ಗುರುತಿಸಲಿದ್ದೇವೆ. ದಯವಿಟ್ಟು ನಾನು ಹೆಸರು ಕರೆದ ದಾನಿಗಳು ಇಲ್ಲಿ ಇದ್ದಲ್ಲಿ ವೇದಿಕೆಗೆ ಬಂದು ಈ ಒಂದು ಗುರುತಿಸುವಿಕೆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮಗೆ ಕ್ರೀಡೋತ್ಸವದ ದಿನದಂದು ಬಹಳ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ಇಟ್ಟಿದ್ದಾರೆ ರಾಹುಲ್ ಮತ್ತು ಕಿರಣ್ ಇವರು ಕ್ರೀಡೋತ್ಸವದ ದಿನದಂದು ಬಹಳ ಉತ್ತಮ ರೀತಿಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಇದ್ದು ನಮಗೆ ಸಹಕಾರವನ್ನು ಇಟ್ಟಿದ್ದಾರೆ. ಹಾಗೆಯೇ ಅವರು ನಮ್ಮ ಶಾಲೆಯ ಕಬಡ್ಡಿ ತಂಡವನ್ನು ಕೂಡ ಕಟ್ಟಿ ನಮ್ಮ ಶಾಲೆಯ ಬಾಲಕಿಯರ ಕಬಡ್ಡಿ ತಂಡ ಪ್ರಥಮ ಸ್ಥಾನ ಬರುವಲ್ಲಿ ವಿಶೇಷವಾದ ಮುತುವರ್ಜಿಯನ್ನ ವಹಿಸಿರುತ್ತಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನೇ ನಾವು ಸಣ್ಣ ಮಟ್ಟಿನಲ್ಲಿ ಒಂದು ಗುರುತಿಸುವಿಕೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಒಂದು ಗುರುತಿಸುವಿಕೆಯನ್ನ ನಮ್ಮ ಅಧ್ಯಕ್ಷರ ಹಾಗೆಯೇ ಕ್ರೀಡೋತ್ಸವದ ದಿನ ಸಹಕಾರವನ್ನೆತ್ತ ವಿಶೇಷ ದಾನಿಗಳು ಸೌಂಡ್ ಸಿಸ್ಟಮ್ ಮಧುಸೂದನ್ ಭಟ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ ಮಧ್ಯಾಹ್ನದ ಊಟಕ್ಕೆ ಕಾಯಿ ಹೋಳಿಗೆ ಸತೀಶ್ ರಾವ್, ನಮ್ಮ ವಿದ್ಯಾರ್ಥಿಯ ಪೋಷಕರಾದ ಸತೀಶ್ ರಾವ್ ಅವರು ಉಪಸ್ಥಿತರಿಲ್ಲದಿದ್ದಲ್ಲಿ ಅವರ ಮಿಸಸ್ ಪೂರ್ಣಿಮಾ ಇವರು ವೇದಿಕೆಗೆ ಬರಬೇಕು. ಹಾಗೆಯೇ ಶಾಮಿಯಾನದ ವ್ಯವಸ್ಥೆ ರವಿ ನಾಯ್ಕ್,
ತಂಪು ಪಾನೀಯದ ವ್ಯವಸ್ಥೆ ಅಬ್ದುಲ್ ರಜಾಕ್ ಕುಚ್ಚಿಗುಡ್ಡೆ, ದಯವಿಟ್ಟು ಇವರ ಮನೆಯವರು ಯಾರಾದರೂ ಇದ್ರೆ ವೇದಿಕೆಗೆ ಬರಬೇಕು. ಹಾಗೆ ಐಸ್ ಕ್ರೀಮ್ನ ವ್ಯವಸ್ಥೆ ನಮ್ಮ ಆಟೋ ರಿಕ್ಷಾ ಚಾಲಕರಾದ ಇಮ್ರಾನ್. ಹಾಗೆ ವಾರ್ಷಿಕೋತ್ಸವಕ್ಕೆ ಬಹುಮಾನ ನೀಡಿದವರು ಬ್ರಹ್ಮಲಿಂಗೇಶ್ವರ ಭಜನಾ ಮಂಡಳಿ, ಇದರ ಅಧ್ಯಕ್ಷರು ಕೂಡ ಈ ಗುರುತಿಸುವಿಕೆಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಹರಿಣಿ ಶೆಟ್ಟಿ ಭಟ್ಟರ ಸ್ಥಾನ, ದಯವಿಟ್ಟು ಮೇಡಮ್ ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಹರಿಣಿ ಶೆಟ್ಟಿ ಭಟ್ಟರ ಸ್ಥಾನ. ಹರಿಣಿ ಶೆಟ್ಟಿ ಭಟ್ಟರ ಸ್ಥಾನ ಇವರು ಈ ಒಂದು ಗುರುತಿಸುವಿಕೆ ಕಾರ್ಯಕ್ರಮವನ್ನ ಸ್ವೀಕರಿಸಬೇಕು. ಹಾಗೆ ಇಂದು ವಾರ್ಷಿಕೋತ್ಸವದಂದು ಮಧ್ಯಾಹ್ನದ ಊಟಕ್ಕೆ ಪಾಯಸ ಮತ್ತು ಪಲ್ಯ ಪದ್ಮನಾಭ ಶಾನುಭಾಗ್, ಬೆಳಗಿನ ಸಿಹಿ ತಿಂಡಿ ವಾಸುದೇವರಾವ್, ಹಾಗೆ ಸೌಂಡ್ ಸಿಸ್ಟಮ್ನ ವ್ಯವಸ್ಥೆ ಯೋಗೀಶ್, ಆಸನದ ವ್ಯವಸ್ಥೆ ರವಿ ನಾಯ್ಕ್, ಹಾಗೆ ಶಾಲೆಯ ಅಲಂಕಾರ ಮನೋಜ್ ನಾಯ್ಕ್. ದಯವಿಟ್ಟು ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡಿದ್ದೇನೆ. ನಾನೀಗ ಹೆಸರು ಓದಿ ಹೇಳಿದವರು ದಯವಿಟ್ಟು ಇಲ್ಲಿದ್ರೆ ವೇದಿಕೆಗೆ ಬರಬೇಕು. ನಮ್ಮ ಗುರುತಿಸುವಿಕೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಜೆಯ ಉಪಹಾರ ಉಳಿಯಾರು ಭಜನಾ ಮಂಡಳಿ, ಇದರ ಅಧ್ಯಕ್ಷರು ಇದ್ದಲ್ಲಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾಗಭೂಷಣ್ ರಾವ್ ಅವರಿದ್ದಾರೆ. ಇವರು ನಮ್ಮ ಶಾಲೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿ, ಹಾಗೆಯೇ ನಮ್ಮ ವಿದ್ಯಾವಿಧಾತ ಟ್ರಸ್ಟಿನ ಕಾರ್ಯದರ್ಶಿ ಹಾಗೂ ನಮಗೆ ಎಲ್ಲ ರೀತಿಯ ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ. ಇಲ್ಲಿ ಇರುವರು ವಿಶೇಷ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ. ಅವರು ಯಾರು ಅಂತ ಹೇಳಿದ್ರೆ, ನಮ್ಮ ಮುದ್ದು ಮಕ್ಕಳು ಮಧ್ಯಾಹ್ನದ ಊಟವನ್ನ ಬಹಳ ರುಚಿಯಾಗಿ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣೀಭೂತರು ನಮ್ಮ ನಡುವೆ ಇರುವಂತಹ ಅನ್ಕೋತಾರೆ. ಇವರಿಗೊಂದು ದೊಡ್ಡ ಚಪ್ಪಾಳೆಯ ಮೂಲಕ ನಾವು ಅಭಿನಂದಿಸೋಣ. ಇವರು ಕೂಡ ನಮ್ಮ ಗುರುತಿಸುವಿಕೆಯನ್ನು ಪಡ್ಕೊಳ್ಬೇಕು. ಇವರು ತಾಜಾ ತರಕಾರಿಗಳನ್ನ ತರಕಾರಿ ಮಾಡುವ ಸಮಯದಲ್ಲಿ ಪ್ರತಿದಿನ ಮಕ್ಕಳಿಗೋಸ್ಕರ ನೀಡ್ತಾ ಇದ್ದಾರೆ. ಗಮನಿಸಬಹುದು, ನಿಮ್ಮ ಮಕ್ಕಳು ಈಗ ಹೈಸ್ಕೂಲ್ನಲ್ಲಿದ್ದ ಮಕ್ಕಳು ಹೇಳ್ಬೋದು, ನಮಗೆ ಕರದಾಡಿ ಶಾಲೆಯಲ್ಲಿ ಮಾತ್ರ ತರಕಾರಿ ತುಂಡು ಬಹಳ ಬೀಳ್ತಾ ಇತ್ತು, ಈಗ ನಮ್ಮ ಹೈಸ್ಕೂಲಲ್ಲಿ ಖಾಲಿ ಬೇಳೆ ಸಾರು ಮಾತ್ರ ತಿಂತಾ ಇದ್ದೇವೆ ಅಂತ. ಆದ್ರೆ ನಮ್ಮ ಕರದಾಡಿ ಶಾಲೆಯಲ್ಲಿ ತರಕಾರಿ ತುಂಡು ತಿನ್ಲಿಕ್ಕೆ ಕಾರಣ ಇಂತಹ ದಾನಿಗಳು, ಒಂದು ಗೋಪಾಲ್ ಎನ್ ಕುಂದರ್ ಹಾಗೂ ಇನ್ನೂ ಕೂಡ ಹಲವಾರು ದಾನಿಗಳಿದ್ದಾರೆ. ಆದ್ರೆ ನಿರಂತರವಾಗಿ ನಮಗೆ ತರಕಾರಿಯನ್ನು ನೀಡುತ್ತಾ ಬಂದವರು ಗೋಪಾಲ್ ಕುಂದರ್. ಹಾಗೆ ಇನ್ನೋರ್ವರಿದ್ದಾರೆ, ನಮ್ಮ 6ನೇ ತರಗತಿಯ ಸೂರ್ಯ, ಇವರ ತಂದೆ ಅರುಣ್ ಕುಮಾರ್ ರಾವ್. ದಯವಿಟ್ಟು ಇವರು ಇಲ್ಲಿದ್ರೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರು ವಾರದಲ್ಲಿ ಒಂದು ದಿನ 10-12 ಕೆಜಿ ತರಕಾರಿಗಳನ್ನು ನಮಗೆ ವಾರದಲ್ಲಿ ಶುಕ್ರವಾರ ಅಥವಾ ಗುರುವಾರದ ದಿನ ತಂದು ಕೊಡ್ತಾ ಇದ್ದಾರೆ. ದಯವಿಟ್ಟು ಅರುಣ್ ಕುಮಾರ್ ರಾವ್ ಇದ್ರೆ ವೇದಿಕೆಗೆ ಬರಬೇಕು, ನಮ್ಮ ಒಂದು ಗುರುತಿಸುವಿಕೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಅರುಣ್ ಕುಮಾರ್ ರಾವ್ ಇವರು ನೋಡಿ, ಲೀಲಣ್ಣನ ಒಂದು ನೆನಪಿಗಾಗಿ ಪ್ರತಿ ವಾರ ಗುರುವಾರ ಅಥವಾ ಶುಕ್ರವಾರ ದಿನ ತಪ್ಪದೆ 10-12 ಕೆಜಿ ತರಕಾರಿಗಳನ್ನ, ಅದು ಕೂಡ ತಾಜಾ ತರಕಾರಿಗಳನ್ನ ನಮಗೆ ನೀಡಿ ಸಹಕರಿಸ್ತಾ ಇದ್ದಾರೆ. ಇವರಿಗೆ ವಿಶೇಷವಾಗಿ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಸರ್. ಹಾಗೆ ಕ್ರೀಡೋತ್ಸವದ ದಿನ ಬಹುಮಾನವನ್ನ ನೀಡಿರುತ್ತಾರೆ ಜಗದೀಶ್ ನಾಯ್ಕ. ದಯವಿಟ್ಟು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಜಗದೀಶ್ ನಾಯ್ಕ ಇವರು ಇಲ್ಲಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ಒಂದು ಗುರುತಿಸುವಿಕೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಆತ್ಮೀಯರೇ, ದಿವಂಗತ ಲೀಲಾಧರ್ ಜಿ ಶೆಟ್ಟಿಯ ನಿಧನದ ನಂತರ ಶಾಲೆಯನ್ನು ಮುನ್ನಡೆಸುವುದು ಬಹಳ ಕಷ್ಟ ಸಾಧ್ಯವಾಗಿತ್ತು. ಅದನ್ನು ಮನಗೊಂಡು ಶ್ರೀಧರ್ ಶೆಟ್ಟಿಗರ್, ಮೊಹಮ್ಮದ್ ಅಶ್ರಫ್, ಪ್ರಜ್ಞಾ ಮಾರ್ಪಳ್ಳಿ ಮತ್ತು ದೇವಿಕಾ ಚೌಟ ಇವರ ವಿಶೇಷ ಮುತುವರ್ಜಿಯಿಂದ ದಿನಾಂಕ 30/12/2023 ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯನ್ನು ಆರಂಭಿಸಿ ದಿವಂಗತ ಲೀಲಾಧರ್ ಶೆಟ್ಟಿಯವರ ಕನಸು ನನಸಾಗಿಸುವಲ್ಲಿ ಈ ಸಮಿತಿಯ ಜೊತೆಗೆ ಸುಮಾರು 49 ಮಂದಿ ಸದಸ್ಯರು, ಹಳೆ ವಿದ್ಯಾರ್ಥಿಗಳು ಮತ್ತು ಪರ ಊರಿನ ವಿದ್ಯಾಭಿಮಾನಿಗಳು ಈ ಸಮಿತಿಯನ್ನು ಸೇರಿಕೊಂಡಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲದೆ, ನಗದು ವ್ಯವಹಾರ ಇಲ್ಲದೆ ಪಾರದರ್ಶಕವಾಗಿ ಇದರ ವ್ಯವಹಾರ ನಡೆಯುತ್ತಿದೆ. ಪ್ರತಿ ತಿಂಗಳು ಜಮಾ ಆದ ಮೊತ್ತವನ್ನು ಸಮಿತಿಯ ಸದಸ್ಯರು ವಿದ್ಯಾವಿಧಾತ ಎಜುಕೇಶನ್ ಟ್ರಸ್ಟ್ಗೆ ಚೆಕ್ ಮುಖಾಂತರ ನೀಡುತ್ತಾ ಬಂದಿರುತ್ತಾರೆ. ಇದುವರೆಗೆ ಕಲ್ಪವೃಕ್ಷ ಕನ್ನಡ ಶಾಲೆಯಲ್ಲಿ ಕಳೆದ ನವೆಂಬರ್ ತಿಂಗಳಿನ ಮೊತ್ತ ಸೇರಿ 4,07,000 ಮೊತ್ತವನ್ನು ಈ ಶಾಲೆಗೆ ನಾವು ನೀಡಿರುತ್ತೇವೆ. ಇದೀಗ ಕಳೆದ ತಿಂಗಳಿನಲ್ಲಿ ಜಮಾ ಆದ ಮೊತ್ತ 30,000 ರೂಪಾಯಿಯನ್ನ ಶಾಲಾ ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ. ದಯವಿಟ್ಟು ಇದೊಂದು ವಿನಮ್ರ ವಿನಂತಿ, ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಯಾವುದೇ ಸದಸ್ಯರು ಈ ವೇದಿಕೆಯ ಮುಂಭಾಗದಲ್ಲಿ ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಇದು ಒಂದು ನಿಮಗೆ ಸದಾವಕಾಶ. ಈ ಒಂದು ಚೆಕ್ಕನ್ನು ನಾವೀಗ ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸಲಿಕ್ಕಿದ್ದೇವೆ. ಯಾರೆಲ್ಲ ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಸದಸ್ಯರಿದ್ದೀರಿ ದಯವಿಟ್ಟು ವೇದಿಕೆಗೆ ಬನ್ನಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೊಂದು ವಿನಮ್ರ ವಿನಂತಿ. ದಯವಿಟ್ಟು ನೀವು ಎಲ್ಲಾ ಟೈಮಲ್ಲಿ ನಮಗೆ ಚೆಕ್ ಕೊಡ್ಲಿಕ್ಕೆ ಸಿಗುದಿಲ್ಲ. ನಾವು ಸೀಮಿತ ಸದಸ್ಯರು ಮಾತ್ರ ಸೇರಿ ಚೆಕ್ ಅನ್ನ ಹಸ್ತಾಂತರಿಸ್ತಿದ್ವಿ. ಆದ್ರೆ ಈಗ ಒಂದು ಸದಾವಕಾಶ. ಈ ಒಂದು ಟೈಮಲ್ಲಿ ನೀವು ಚೆಕ್ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಯಾರೆಲ್ಲ ಸದಸ್ಯರಿದ್ದೀರಿ 500 ರೂಪಾಯಿ ಮೊತ್ತ ಆದ್ರೂ ಪರವಾಗಿಲ್ಲ. ನಾವು 1,000 ಮತ್ತು 500 ರೂಪಾಯಿ ಮೊತ್ತವನ್ನ ಸಂಗ್ರಹಿಸ್ತಾ ಇದ್ದೇವೆ. ಆ ಮೊತ್ತವನ್ನ ನೀಡಿದವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಾವೊಂದು ಚೆಕ್ ಹಸ್ತಾಂತರಿಸುವ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಅಶ್ರಫ್ ನಮ್ಮ ಕಾರ್ಯದರ್ಶಿ ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲಿದ್ರು ಕೂಡ ಮೊಹಮ್ಮದ್ ಅಶ್ರಫ್ ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಕಾರ್ಯದರ್ಶಿ ಇವರು. ಪ್ರಜ್ಞಾ ಮಾರ್ಪ ದಯವಿಟ್ಟು ವೇದಿಕೆಗೆ ಬರಬೇಕು. ಮೊಹಮ್ಮದ್ ಅಶ್ರಫ್ ನಮ್ಮ ಕನ್ನಡ ಶಾಲೆ ಸಮಿತಿಯ ಕಾರ್ಯದರ್ಶಿ ಇವರು ನಮಗೆ ಬಹಳ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಇವತ್ತು ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯಿಂದ ನಾವು ನವೆಂಬರ್ ತಿಂಗಳಿನ ಮೊತ್ತ 30,000 ರೂಪಾಯಿ ಜಮಾದ ಮೊತ್ತವನ್ನು ಚೆಕ್ ಮುಖಾಂತರ ಹಸ್ತಾಂತರಿಸಿದ್ದೇವೆ. ಹಾಗೆ ತಮ್ಮಲ್ಲೆಲ್ಲರಲ್ಲಿ ವಿನಮ್ರ ವಿನಂತಿ, ಇದಕ್ಕೆ ಹಳೆ ವಿದ್ಯಾರ್ಥಿಗಳೇ ನಮಗೆ ಸಹಕಾರ ನೀಡಬೇಕಂತ ಇಲ್ಲ. ನಮ್ಮ ಶಾಲೆಯ ಮೇಲೆ, ಕನ್ನಡ ಶಾಲೆಯ ಮೇಲೆ ಅಭಿಮಾನವಿದ್ದವರು ಯಾವುದೇ ವಿದ್ಯಾಭಿಮಾನಿಗಳು ಕಲ್ಪವೃಕ್ಷ ಕನ್ನಡ ಶಾಲೆಗೆ ಸದಸ್ಯರಾಗಬಹುದು. ಪ್ರತಿ ತಿಂಗಳಿಗೆ ತಮ್ಮ ಕೈಯಲ್ಲಾದಷ್ಟು 1,000 ಅಥವಾ 500 ರೂಪಾಯಿಯನ್ನ ನಮ್ಮ ಬ್ಯಾಂಕಿನ ಖಾತೆಗೆ QR ಕೋಡಿಗೆ ಸೆಂಡ್ ಮಾಡ್ಲಿಕ್ಕೆ ಇರ್ತದೆ. ನಾವು ಯಾವುದೇ ನಗದು ವ್ಯವಹಾರವನ್ನು ಇಟ್ಕೊಂಡಿಲ್ಲ. QR ಕೋಡಿನ ಮುಖಾಂತರ ನಿಮ್ಮ ಮೊಬೈಲಿಂದ ಆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತದೆ.
ಪ್ರತಿ ತಿಂಗಳು ನಾವು ಪಾರದರ್ಶಕವಾಗಿ ಆ ಲೆಕ್ಕವನ್ನು ಇಟ್ಟು ನಾವು ಅದನ್ನು ಜಮಾ ಮಾಡ್ತಾ ಇದ್ದೇವೆ. ಜಮಾ ಮಾಡಿದ ಮೇಲೆ ನಮ್ಮ ಅಭಿವೃದ್ಧಿ ಸಮಿತಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಯಾರಾದರೂ ಮೆಂಬರ್ಶಿಪ್ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಇದ್ದಲ್ಲಿ ನಮ್ಮ ಬಲಬದಿಯಲ್ಲಿ ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರು ಕೌಂಟರ್ನಲ್ಲಿ ನಿಮ್ಮ ಹೆಸರನ್ನು ಮತ್ತು ಮೊಬೈಲ್ ನಂಬರನ್ನು ಆ್ಯಡ್ ಬರ್ಕೊಳ್ತಾರೆ. ಯಾರಾದರೂ ಇಚ್ಛೆ ಇದ್ದಲ್ಲಿ ದಯವಿಟ್ಟು ಸದಸ್ಯರಾಗಬಹುದು. ಮತ್ತು ಯಾರಿಗಾದರೂ ಈ ಶಾಲೆಗೆ ಅಳಿಲ ಸೇವೆ ನೀಡಬೇಕು ಅಂತ ಇದ್ದರೆ ತಮ್ಮ ಇಚ್ಛೆಯ ಪ್ರಕಾರ ಧನ ಸಹಾಯವನ್ನು ಕೂಡ ನಮ್ಮ ಕೌಂಟರ್ನಲ್ಲಿ ನೀಡಬಹುದು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಂದಕ್ಕೆ ಕಲ್ಪವೃಕ್ಷ ಕನ್ನಡ ಶಾಲೆ ಸಮಿತಿಯ ಅಧ್ಯಕ್ಷರು ಶ್ರೀಧರ್ ಶೆಟ್ಟಿಗಾರ್ ಇವರು ತಮ್ಮ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಕರಂದಾಡಿ ಇದರ ವಾರ್ಷಿಕೋತ್ಸವ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಸಭಾಧ್ಯಕ್ಷರಿಗೆ, ಶಾಲಾ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಹೆತ್ತವರಿಗೆ, ಶಾಲಾ ಶಿಕ್ಷಕರಿಗೆ, ಸೇರಿರುವಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ ವಂದಿಸುತ್ತಾ ಎಲ್ಲವನ್ನು ಕೂಡ ನಮ್ಮ ಸತ್ಯವತಿ ಟೀಚರ್ ಅವರೆಲ್ಲ ನಮ್ಮ ಕಲ್ಪವೃಕ್ಷ ತಂಡದ ಬಗ್ಗೆ ಎಲ್ಲ ನಿಮಗೆ ವಿಚಾರವನ್ನು ತಿಳಿಸಿದ್ದಾರೆ. ಇಂದಿನ ಈ ವಾರ್ಷಿಕೋತ್ಸವ ಬಹಳ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಇದು ನಡಿಬೇಕಾದರೆ ನಮ್ಮೆಲ್ಲರ ಸಹಕಾರ ಅತಿ ಅಗತ್ಯ. ಈ ಶಾಲೆ ಲೀಲಣ್ಣನವರ ಕೊನೆಯ ದಿನ ನಂತರ ನಾವು ಇಲ್ಲಿ ಒಂದು ಚಿಂತನೆ ಮಾಡುವಾಗ, ಸಮಾನ ಮನಸ್ಕರು ಚಿಂತನೆ ಮಾಡುವಾಗ ಏನಾದರೂ ಒಂದು ಶಾಲೆಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಕಲ್ಪವೃಕ್ಷ ತಂಡವನ್ನು ನಾವು ಕಟ್ಟಿದ್ದೇವೆ. ಕೇವಲ ಬೆರಳೆಣಿಕೆಯಲ್ಲಿ ಮೊದಲು ಇದ್ದ ಸದಸ್ಯರಿಂದ ಈಗ ಸುಮಾರು 60 ಮಂದಿಯವರೆಗೆ ಅದಕ್ಕೆ ನಾವು ಒಟ್ಟುಗೂಡಿಸಿದ್ದಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಹಾಗೂ ಬೇರೆ ಹೊರ ಊರಿನ ನಮ್ಮ ಮಿತ್ರರೆಲ್ಲ ಇದ್ದಾರೆ. ಒಬ್ಬರು ಪಾಣಿಮಂಗಳೂರಿನವರು ಕೂಡ ನಮ್ಮೊಂದಿಗೆ ಇದ್ದಾರೆ. ತುಂಬ ಜನ ಈ ಶಾಲೆಗೆ ತಿಂಗಳಿಗೆ 1,000 ರೂಪಾಯಿ ಹಾಗೆ ಕೊಡ್ತಾ ಬಂದಿದ್ದಾರೆ. ಇದಕ್ಕೂ ಕೂಡ ನಿಮ್ಮ ಸಹಕಾರ ಅಗತ್ಯ. ಏಕೆಂತ ಹೇಳಿದರೆ ಈ ಶಾಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ತಂಡವನ್ನು ನಾವು ಕಟ್ಟಿದ್ದು ಬೇರೆ ಯಾವ ಉದ್ದೇಶದಿಂದಲ್ಲ. ಶಾಲೆಗೆ ಏನಾದರೂ ನೀಡಬೇಕು, ಲೀಲಣ್ಣನ ನಂತರ ಏನು ಅಂತ ಹೇಳಿ ಕ್ವಶನ್ ಬಂದಾಗ ನಾವೊಂದು ಇದರ ಬಗ್ಗೆ ಚಿಂತನೆ ಮಾಡಿ ಕಟ್ಟಿರುವಂಥ ಈ ತಂಡ. ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ಅಶ್ರಫ್ರವರು ಇದ್ದಾರೆ ಕರಂದಾಡಿ, ಹಾಗೂ ಶ್ರೀಧರ್ ಶೆಟ್ಟಿಗಾರ್ ನಾನಿದ್ದೇನೆ, ಹಾಗೂ ನಮ್ಮ ದೇವಿಕ ಚೌಟ, ಪ್ರಜ್ಞಾ ಮಾರ್ಪಳ್ಳಿ ಇವರೆಲ್ಲ ಇದ್ದಾರೆ. ಇವರೆಲ್ಲ ನೀವು ಸಂಪರ್ಕಿಸ್ಬೋದು ಇಲ್ಲಿ, ಅಥವಾ ನಿಮ್ಮ ಮಿತ್ರರಿಗೆ, ಶಾಲಾ ಹಳೆ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಬೇರೆ ಯಾರು ಕೂಡ ಈ ತಂಡಕ್ಕೆ ಸೇರಿಕೊಳ್ಬೋದು. ಸತ್ಯವತಿ ಟೀಚರ್ ಅವರು ಹೇಳಿದ ಹಾಗೆ ಎಲ್ಲವೂ ಪಾರದರ್ಶಕವಾದ ವ್ಯವಹಾರದಲ್ಲಿ ನಡೀತದೆ. ಯಾವುದೇ ಕ್ಯಾಶನ್ನು ನಾವು ಪಡ್ಕೊಳ್ಳೋದಿಲ್ಲ. ನೇರವಾಗಿ ಬ್ಯಾಂಕಿನ ಮುಖಾಂತರ QR ಕೋಡನ್ನು ಕೊಡ್ತೇವೆ, ಅದಕ್ಕೆ ನೀವು ಹಣ ಹಾಕುವಂಥದ್ದು. ಆದ್ದರಿಂದ ಭಾಳ ಉತ್ತಮ ರೀತಿಯಲ್ಲಿ ಭಗವಂತ ನಡೆಸಿಕೊಂಡು ಇದುವರೆಗೆ ಹೋಗ್ತಾ ಇದ್ದಾನೆ. ಇನ್ನೂ ಕೂಡ ಈ ಮುಂದೆ ನಿಮ್ಮೆಲ್ಲರ ಸಹಕಾರದಿಂದ ನಡೆಸಿಕೊಂಡು ಹೋಗ್ತೇವೆ ಅಂತ ಎನ್ನುವ ಒಂದು ಭರವಸೆ ನಮಗಿದೆ ಅಂತ ಹೇಳ್ತಾ, ನಿಮ್ಮ ಸಹಕಾರ ಅತಿ ಹಾಗೂ ಭಜನಾ ಮಂಡಳಿ ಅಧ್ಯಕ್ಷನಾಗಿ ನಾನು ಹೇಳುವುದೇನಂತ ಹೇಳಿದರೆ, ನಾವು ಕೆಲವು ವರ್ಷಗಳಿಂದ ಶಾಲೆಗೆ ಬಹುಮಾನವನ್ನು ನೀಡ್ತಾ ಬಂದಿದ್ದೇವೆ. ಇನ್ನೂ ಕೂಡ ನಮ್ಮ ಭಜನಾ ಮಂಡಳಿಯಿಂದ ಶಾಲೆಗೆ ಏನು ಸಹಕಾರ ಬೇಕು, ಯಾವ ಹೊತ್ತಿನಲ್ಲಿ ಬೇಕು ಅಂತ ನೀವು ನಮ್ಮ ಹತ್ರ ತಿಳಿಸಿದರೆ ನಾವು ಸಹಕಾರವನ್ನು ಮಾಡ್ತೇವೆ ಅಂತ ನಿಮಗೆ ಭರವಸೆ ನೀಡ್ತಾ ಇದ್ದೇನೆ. ನನ್ನ ಇಚ್ಛೆಯಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶ್ರೀಧರ್ ಶೆಟ್ಟಿಗಾರ್ ಹೇಳಿದ ಹಾಗೆ ಭಜನಾ ಮಂಡಳಿಯಿಂದ ನಮಗೆ ಬಹಳಷ್ಟು ಸಹಕಾರವನ್ನ ನೀಡುತ್ತಾ ಬಂದಿದ್ದಾರೆ. ಇನ್ನು ಮುಂದೆಯೂ ಕೂಡ ಅವರು ಖಂಡಿತವಾಗಿಯೂ ನೀಡುತ್ತಾರೆ. ನಾವು ಯಾವುದೇ ವಿಷಯವನ್ನು ಅವರಲ್ಲಿ ಕೇಳಿದಾಗ ಇಲ್ಲ ಎಂದು ಹೇಳಿಲ್ಲ. ಖಂಡಿತವಾಗಿಯೂ ಸರ್ ಖಂಡಿತವಾಗಿಯೂ ಮಾಡುವ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಮಾಡ್ತಾರೆ. ಹಾಗಾಗಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ ವಿಶೇಷವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಪೋಷಕ ಬಂಧುಗಳಲ್ಲಿ ವಿನಂತಿ, ಇನ್ನೂ ಕೂಡ ಕಾರ್ಯಕ್ರಮ ಇದೆ. ಇನ್ನೂ ಒಂದು 4-5 ಡ್ಯಾನ್ಸ್ ಬಾಕಿ ಇದೆ. ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಇದೆ. ದಯವಿಟ್ಟು ಚಿಕ್ಕ ಮಕ್ಕಳ ಕಾರ್ಯಕ್ರಮ ಆದವರು ಯಾರು ಹೋಗಬಾರ್ದು. ಕಾರ್ಯಕ್ರಮವನ್ನ ನೋಡಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ವಿದ್ಯಾರ್ಥಿ ವೇತನ ವಿತರಣೆ, ಈ ಒಂದು ಕಾರ್ಯಕ್ರಮವನ್ನ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ನಿರ್ಮಲ್ ಸರ್ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ ಬಹಳಷ್ಟು ಜನ ತ್ಯಾಗ ಬುದ್ಧಿಯಿಂದ, ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಮಣ್ಣಿನಲ್ಲಿ, ಇಲ್ಲಿಯ ನೀರಿನಲ್ಲಿ, ಇಲ್ಲಿಯ ಗಾಳಿನಲ್ಲಿ
ಅಂತಹ ಒಂದು ಅಂತಸತ್ವವಿದೆ. ನಮ್ಮ ಇಲ್ಲಿಯ ಮಕ್ಕಳು ಬಹಳ ಬುದ್ಧಿವಂತರಾಗ್ತಾ ಇದ್ದಾರೆ ಎನ್ನುವುದಕ್ಕೆ ಸಂಶಯವೇ ಇಲ್ಲ. ಇದಕ್ಕೆಲ್ಲ ಕಾರಣ ಅಂದಿನ ನಮ್ಮ ಹಿರಿಯರು ಮಾಡಿದ ತ್ಯಾಗ. ಅವರನ್ನು ನಾವು ಇವತ್ತು ಕೂಡ ನೆನಪಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ನಾವೇನಾದರೂ ಕೇಳಿದರೆ ಇಲ್ಲ ಎಂದು ಹೇಳಿದವರೇ ಅಲ್ಲ. ಹಾಗಾಗಿ ಇವತ್ತು ನಾವು ವಿದ್ಯಾರ್ಥಿ ವೇತನವನ್ನು ನೀಡುವುದಕ್ಕೆ ಅವರ ಕೈಲಾದ ಸಹಾಯವನ್ನು ಅವರು ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ 7ನೇ ಕ್ಲಾಸಿನಿಂದ ತೆರಳುತ್ತಾ ಇರುವ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ನಾವು ನೀಡ್ತಾ ಇದ್ದೇವೆ. ಅವರಿಗೆಲ್ಲ ಸಿಗಬೇಕು ಎನ್ನುವಂಥ ಒಂದು ಆಶೆ ನಮ್ಮದು. ಹಾಗಾಗಿ ಇವತ್ತಿನ ದಿನ ಆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷದಂತೆ ವಾರ್ಷಿಕೋತ್ಸವದ ದಿನ ಅಥವಾ ವಾರ್ಷಿಕ ಬಹುಮಾನ ವಿತರಣೆಯ ದಿನ ಅದನ್ನು ನೀಡ್ತಾ ಇದ್ದೇವೆ. ಈಗ ನಮ್ಮ ವಿದ್ಯಾರ್ಥಿ ವೇತನದ ದಾನಿಗಳು ಯಾರು ಅಂತ ಹೇಳಿದರೆ, ಮಜೂರು ಮನೆ ಡಾಕ್ಟರ್ ನಳಿನಾಕ್ಷಿ ಶೆಟ್ಟಿ ಟ್ರಸ್ಟ್ ವತಿಯಿಂದ ಜಯಕರ್ ಶೆಟ್ಟಿ ರಿಟೈರ್ಡ್ GM ವಿಜಯ ಬ್ಯಾಂಕ್ ಇವರು, ಹಾಗೆ ಜಾನಕಿ ವಿಠಲದಾಸ್ ಆಚಾರ್ಯ ಅವರ ನೆನಪಿನಲ್ಲಿ UV ಮಣಿಯವರು, ಕೆ ರಘುರಾಮ್ ರಾವ್ ಅವರ ಸ್ಮರಣೆಯಲ್ಲಿ ಕೆ ವಾಸುದೇವರಾವ್ ದೀಪಿಕಾ ಅವರು, ಹಾಗೆ ಪಂಜಿತ್ತೂರು ಗುತ್ತು ವೆಲ್ಫೇರ್ ಟ್ರಸ್ಟ್ ಅವರು ಮತ್ತು YV ನಾರಾಯಣ್ ಸ್ಮರಣೆಯಲ್ಲಿ ಡಾಕ್ಟರ್ ದಿನೇಶ್ ಹೆಗ್ಡೆ, ಹಾಗೆ ಜಯಲಕ್ಷ್ಮಿ ಭಟ್ ಅವರ ಸ್ಮರಣೆಯಲ್ಲಿ ಮೋಹಿನಿ ಶಿವತ್ತಾಯ, ಇವರುಗಳೆಲ್ಲ ನಮ್ಮ ಈ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ನಿರಂತರವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿ ವೇತನ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ದೊರೆತರೆ ಆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಶೈಕ್ಷಣಿಕ ವೆಚ್ಚಕ್ಕೆ ಹೆಚ್ಚಿನ ಪ್ರಯೋಜನ ಆಗ್ತದೆ ಅಂತ ಹೇಳ್ತಾ ಅವರೆಲ್ಲರನ್ನ ಕೃತಜ್ಞತಾಪೂರ್ವಕವಾಗಿ ವಂದಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಳೆದ ಬಾರಿ 7ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಹೊಂದಿದ ಅಕ್ಷತಾ ಅವರಿಗೆ ಮಜೂರು ಮನೆ ಡಾಕ್ಟರ್ ನಳಿನಾಕ್ಷಿ ಶೆಟ್ಟಿ ಟ್ರಸ್ಟ್ ವತಿಯಿಂದ 5,000 ರೂಪಾಯಿ, ಹಾಗೆ ಜಾನಕಿ ವಿಠಲದಾಸ್ ಆಚಾರ್ಯ ಅವರ ನೆನಪಿನಲ್ಲಿ UV ಮಣಿ ಅವರಿಂದ 4,000 ರೂಪಾಯಿ, ಹಾಗೆ ರಘುರಾಮ್ ರಾವ್ ಸ್ಮರಣೆಯಲ್ಲಿ ಕೆ ವಾಸುದೇವರಾವ್ ಅವರಿಂದ 1,000 ರೂಪಾಯಿ, ಹೀಗೆ ರೂಪಾಯಿ 10,000ದ ಒಂದು ವಿದ್ಯಾರ್ಥಿ ವೇತನ ಅವರಿಗೆ ಸಿಗ್ತಾ ಇದೆ. ಈಗ ಈ ವಿದ್ಯಾರ್ಥಿ ವೇತನವನ್ನು ನಮ್ಮ ಇಂದಿನ ವೇದಿಕೆಯಲ್ಲಿರುವಂಥ ಅತಿಥಿಗಳು, ಅದರಲ್ಲಿಯೂ ನಮ್ಮ ಪಂಜಿತ್ತೂರು ಗುತ್ತಿನ ಜಯಪ್ರಕಾಶ್ ಹೆಗಡೆ ಇದ್ದಾರೆ. ಅವರು ಪಂಜಿತ್ತೂರು ಗುತ್ತು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟಿನ ಒಬ್ಬ ಟ್ರಸ್ಟಿಯಾಗಿದ್ದಾರೆ. ಅದಲ್ಲದೆ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು. ಈ ಸಂದರ್ಭದಲ್ಲಿ ನಾನು ಅವರ ಹತ್ರ ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಈಗಾಗಲೇ ಪ್ರತಿ ವರ್ಷ 5,000 ಅವರ ಚಾರಿಟೇಬಲ್ ಟ್ರಸ್ಟಿನಿಂದ ಕೊಡ್ತಾ ಇದ್ದಾರೆ. ಇನ್ನು ಇವರು ಕೂಡ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ, ಬಹಳ ಹೆಮ್ಮೆ ಅನಿಸ್ತದೆ. ಅವರು ಕೂಡ ಮುಂದಕ್ಕೆ ತನ್ನ ವೈಯಕ್ತಿಕ ದೇಣಿಗೆಯೋ ಅಥವಾ ತನ್ನ ಕೌಟುಂಬಿಕ ದೇಣಿಗೆಯನ್ನು ಒಟ್ಟು ಮಾಡಿ ಹೆಚ್ಚಿನ ಮೊತ್ತದಲ್ಲಿ ಈ ಶಾಲೆ ನಡೆಯಲಿಕ್ಕೆ ಏನು ಬೇಕು ಅಂತಹ ಒಂದು ಮೂಲಧನವನ್ನು ಸಂಗ್ರಹಿಸಿ ಕೊಡಬೇಕು ಅಂತ ಅವರಲ್ಲಿ ನಾನು ಕೈಜೋಡಿಸಿ ಕೇಳ್ತಾ ಇದ್ದೇನೆ. ಹಾಗೆ ಆಯುಷ್ ಇವರಿಗೆ ಮನೆ ನಳಿನಾಕ್ಷಿ ಶೆಟ್ಟಿ ಟ್ರಸ್ಟ್ ವತಿಯಿಂದ ಜಯಕರ್ ಶೆಟ್ಟಿಯವರು ನೀಡುವಂತಹ 5,000 ರೂಪಾಯಿ, ಗುರುರಾಜ ವಿಠಲದಾಸ್ ಆಚಾರ್ಯ ಅವರ ನೆನಪಿನಲ್ಲಿ
UV ಮಣಿ ನೀಡುತ್ತಾ ಇರುವಂತಹ 4,000 ರೂಪಾಯಿ, ಅಂದರೆ ಸುಮಾರು 9,000 ರೂಪಾಯಿ ಈ ವಿದ್ಯಾರ್ಥಿಗೆ ಶೈಕ್ಷಣಿಕ ವೆಚ್ಚವಾಗಿ ವಿದ್ಯಾರ್ಥಿ ವೇತನ ದೊರೆಯುತ್ತಾ ಇದೆ. ಹಾಗೆ ಇದನ್ನು ನಮ್ಮ ಇಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಪ್ರಸಾದ್ ಶೆಟ್ಟಿ ಒಳದೂರು ನೀಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲದಿದ್ದರೂ ನಮ್ಮ ಶಾಲೆಗೆ ಬಹಳಷ್ಟು ಸಹಾಯವನ್ನ ಮಾಡಿಕೊಡ್ತಾ ಇದ್ದಾರೆ. ಮುಂದಕ್ಕೆ ಕೂಡ ಅವರಲ್ಲಿ ದೇವರು ಅಂತಹ ಒಂದು ಪ್ರೇರಣೆಯನ್ನು ಕೊಡಲಿ ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಈ ವಿದ್ಯಾರ್ಥಿ ವೇತನವನ್ನು ಅವರು ವಿತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಫಾತಿಮಾ ಶಮಾ ಅವರಿಗೆ ಪಂಜುತ್ತೂರು ಗುತ್ತು ವೆಲ್ಫೇರ್ ಟ್ರಸ್ಟ್ ಅವರ 1,000 ರೂಪಾಯಿ ಮತ್ತು YV ನಾರಾಯಣರಾವ್ ಸ್ಮರಣೆಯಲ್ಲಿ ಡಾಕ್ಟರ್ ದಿನೇಶ್ ಹೆಗಡೆ ಇಟ್ಟಂತಹ ಒಂದು ಮೊತ್ತದ ಡೆಪಾಸಿಟ್ ಈಗ ಗೊತ್ತುಂಟು ಎಲ್ಲರಿಗೆ, ಕೇವಲ 6% ಬಡ್ಡಿಯಲ್ಲಿ ಅದು ನಡೀತಾ ಇದೆ. ಹಾಗಾಗಿ ಏನು ಸ್ವಲ್ಪ ವಿದ್ಯಾರ್ಥಿ ವೇತನ ಅವರಿಗೆ ದೊರೆಯುತ್ತಾ ಇದೆ. ಅದನ್ನು ಈ ಸಂದರ್ಭದಲ್ಲಿ ನಮ್ಮ ರಾದ ಪದ್ಮನಾಭ ಶಾನ್ಭೋಗ್ ಅವರು ನೀಡಬೇಕು. ಅವರ ಸ್ಥಾಪಕ ವಂಶಜರ ಓರ್ವ ಸಮರ್ಥ ಸಜ್ಜನ ವ್ಯಕ್ತಿ ಅಂತ ಹೇಳ್ತಾ ಅವರ ಕೈಯಲ್ಲಿ ಇದನ್ನ ಕೊಡಿಸ್ತಾ ಇದ್ದೇವೆ. ಅವರ ವಂಶದಿಂದ ಈ ಶಾಲೆ ಇವತ್ತಿಗೆ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಬಿಚ್ಚು ಮನಸ್ಸಿನಿಂದ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದೇನೆ. ಹಾಗೆ ಮುಂದಿನದು ಆಯಿಷಾ ರಿಜ್ಮಾ ಅವರಿಗೆ ಕೂಡ ಪಂಜುತ್ತೂರು ಗುತ್ತು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟಿನದ್ದು ಮತ್ತು YV ನಾರಾಯಣರಾವ್ ಹೆಸರಿನ ದಿನೇಶ್ ಹೆಗಡೆ ಇಟ್ಟಂತಹ ಮೂಲಧನದಲ್ಲಿ ಕೊಡುವಂತಹ ಒಂದು ವಿದ್ಯಾರ್ಥಿ ವೇತನ. ಅದನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಕೆ ವಾಸುದೇವರಾವ್ ನೀಡಬೇಕು. ವಾಸುದೇವರಾವ್ ಕೂಡ ಶಾಲೆಗೆ ತುಂಬ ಸಹಾಯವನ್ನ ಮಾಡಿದ್ದಾರೆ. ಇವತ್ತು ನೀವೆಲ್ಲ ಕುಳಿತಿರುವಂತಹ ಈ ಆಟದ ಮೈದಾನವನ್ನ ಸುಸಜ್ಜಿತವಾಗಿ ಕೊಟ್ಟಿದ್ದಾರೆ. ಅಲ್ಲದೆ ಈ ವೇದಿಕೆಯಲ್ಲಿ ಬಹಳ ಒಳ್ಳೊಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಊರಿನವರಿಗೆ ರಸದೌತಣವನ್ನ ಬಡಿಸಿದಂಥವರು. ಮುಂದಕ್ಕೆ ಕೂಡ ಅವರಲ್ಲಿ ಇಂತಹ ಒಳ್ಳೆಯ ಭಾವನೆಗಳು ಬರಲಿ, ಶಾಲೆ ಒಳ್ಳೆಯದಾಗುವಂತೆ ಅವರ ಸಂಘಟನಾತ್ಮಕ ಪ್ರಯತ್ನ ನಡೀಲಿ ಅಂತ ಅವರ ಕೈಯಲ್ಲಿ ಈ ವಿದ್ಯಾರ್ಥಿ ವೇತನವನ್ನ ವಿದ್ಯಾರ್ಥಿಗೆ ನೀಡುವವರಿದ್ದೇವೆ. ಮುಂದಿನದು ಶ್ರೀಯ ಪಂಜುತ್ತೂರು ಗುತ್ತು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಮತ್ತು ದಿವಂಗತ ಜಯಲಕ್ಷ್ಮಿ ಭಟ್ ಸ್ಮರಣೆಯಲ್ಲಿ ಮೋಹಿನಿ ಶಿವತ್ತಾಯ ನೀಡಿದ ಈ ಒಂದು ಠೇವಣಾತಿಯ ಮೂಲ ಬಂಡವಾಳದಿಂದ ದೊರೆಯುವಂತಹ ಬಡ್ಡಿ, ಆ 2 ವಿದ್ಯಾರ್ಥಿ ವೇತನವನ್ನು ನಮ್ಮ GN ಕುಂದರ್ ಇದ್ದಾರೆ, ಗೋಪಾಲ ಎನ್ ಕುಂದರ್, ಅಂದಿನಿಂದ ಇಂದಿನವರೆಗೆ ಕೂಡ ಶಾಲೆಗೆ ದಾನಿಗಳು. ಅವರ ಮಕ್ಕಳು ಕೂಡ ಇಲ್ಲಿಯ ಹಳೆಯ ವಿದ್ಯಾರ್ಥಿಗಳು. ಹಾಗೆ ಅವರು ನಮ್ಮ LICಯ ನಿವೃತ್ತ ಅಧಿಕಾರಿಯೂ ಆಗಿದ್ದಾರೆ. ಹಾಗೆ ಇವತ್ತು ಓರ್ವ ಪ್ರಗತಿಪರ ಕೃಷಿಕರಾಗಿದ್ದಾರೆ. ಅವರನ್ನು ಕೂಡ ನಾನು ವಿನಂತಿ ಮಾಡುವುದಿಷ್ಟೇ, ನೀವು ಕೂಡ ನಿಮ್ಮ ಒಂದು ಕುಟುಂಬದ ವತಿಯಿಂದ ಇಂತಹ ಒಂದು ಕೆಲಸಗಳಿಗೆ ಶಕ್ತಿ ಮೀರಿ ಸಹಾಯ ಮಾಡಿ. ನಮ್ಮ ಶಾಲೆ ಉಳಿಯುತ್ತದೆ, ಬೆಳೆಯುತ್ತದೆ, ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಹೆಸರನ್ನ ಗಳಿಸ್ತಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಒಳ್ಳೆಯ ಸಂಸ್ಕಾರ ಭರಿತವಾದ ಶಿಕ್ಷಣ ಇಲ್ಲಿ ದೊರೆಯಬಲ್ಲದು ಎನ್ನುತ್ತಾ ಅವರ ಕೈಯಿಂದ ಈ ವಿದ್ಯಾರ್ಥಿ ವೇತನವನ್ನ ಕೊಡಿಸ್ತಾ ಇದ್ದೇವೆ.
ಇನ್ನೋರ್ವರು ನಮ್ಮ ಇಂದಿನ ಅಧ್ಯಕ್ಷರು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ, ನಿವೃತ್ತ ಬ್ಯಾಂಕ್ ಉದ್ಯೋಗಿ, ಅವರೇ ಈ ಒಂದು ಪಂಜಿತೋರ್ಗುತ್ತು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟಿನಿಂದ ಪ್ರಪ್ರಥಮವಾಗಿ ಇಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ಶಾಲಾ ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತ ಸುಮಾರು 10 ವರ್ಷಗಳ ಹಿಂದೆಯೇ ಇಂಥ ಒಂದು ಕನಸನ್ನು ಕಂಡುಕೊಂಡಿದ್ದಾರೆ. ಇವತ್ತಿಗೆ ಅದು ಅನೂಚಾನವಾಗಿ ನಿರಂತರವಾಗಿ ಮುಂದುವರಿಯುತ್ತಾ ಇದೆ. ಅವರ ಸಹಾಯ ಶಾಲೆಗೆ ಸದಾ ಇರ್ತದೆ. ಇನ್ನೂ ಒಳ್ಳೆಯ ರೀತಿಯಲ್ಲಿ ಇದನ್ನು ಮುನ್ನಡೆಸುವ ಹಾಗೆ ಅವರ ಫ್ಯಾಮಿಲಿಯವರು ಕೂಡ, ಅಂದರೆ ಪಂಜಿತೋರ್ಗುತ್ತಿನವರು, ಅವರು ಪಂಜಿತೋರ್ಗುತ್ತಿನ ಒಂದು ಮನೆಯವರೇ. ಹಾಗಾಗಿ ನಾನು ಹೇಳ್ತಾ ಇರೋದು, ಅವರ ಫ್ಯಾಮಿಲಿಯವರು ಕೂಡ ಒಟ್ಟಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಶಾಲೆಯನ್ನು ನಡೆಸಲಿಕ್ಕೆ, ನಮಗೆ ಶೈಕ್ಷಣಿಕವಾಗಿ ನಮ್ಮ ಶಿಕ್ಷಕರ ವೆಚ್ಚವನ್ನು ಭರಿಸಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಅಂತಹ ಉದಾರ ಬುದ್ಧಿಯನ್ನು ಅವರು ಪಡ್ಕೊಳ್ಳಿ ಅಂತ ಹೇಳ್ತಾ, ಅವರಿಗೂ ಈ ಸಂದರ್ಭದಲ್ಲಿ ನಾವು ಈ ಒಂದು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಆಯಿಷತ್ ಮುನಾವರನಿಗೆ ಈ ಒಂದು ಪಂಜಿತೋರ್ಗುತ್ತು ಫ್ಯಾಮಿಲಿ ವೆಲ್ಫೇರ್ ಟ್ರಸ್ಟಿನದ್ದು ಮತ್ತು ಜಯಲಕ್ಷ್ಮಿ ಭಟ್ ಅವರ ಈ ಒಂದು ವಿದ್ಯಾರ್ಥಿ ವೇತನವನ್ನು ಅವರ ಕೈಯಿಂದ ಕೊಡಿಸ್ತಾ ಇದ್ದೇವೆ. ಇನ್ನೋರ್ವರು ನಮ್ಮ ವೇದಿಕೆಯ ಮೇಲೆ ಇದ್ದಾರೆ, ನಮ್ಮ ವೇಲು ಅವರು. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಲ್ಲ ಅವರು, ಆದರೆ ಅವರ ಮಗನನ್ನು ಇಲ್ಲಿ ಶಾಲೆಗೆ ಸೇರಿಸಿದ ಮೇಲೆ ಪ್ರತಿ ಸಂದರ್ಭದಲ್ಲಿ ಕೂಡ ತನ್ನ ಸಹಾಯವನ್ನು ಅವರು ಮಾಡದೆ, ಈ ವಾರ್ಷಿಕೋತ್ಸವಕ್ಕೆ ಕೂಡ ಹಾಗೆ ಅವರ ಸಹಾಯವನ್ನು ಅವರು ಮಾಡ್ತಾ ಬರ್ತಾ ಇದ್ದಾರೆ. ಏನು ಕೇಳಬೇಕಾಗಿಲ್ಲ, ನಾವು ಅವರೇ ಬಂದು ಕೊಡುವುದು, ಅದರಲ್ಲಿ ಅವರು ಸಂತೋಷವನ್ನು ಪಡ್ತಾ ಇದ್ದಾರೆ. ನಮ್ಮ ವೇಲು ಅವರು ನಿಜವಾಗಿಯೂ ಇಂತಹ ಮನಸ್ಸು ಇದ್ದಾಗ ಮಾತ್ರ ಅವರನ್ನು ನಾವು ಹೃದಯವಂತರು ಅಂತ ಹೇಳೋದು. ವೇಲು ಅವರು ಒಳ್ಳೆಯ ಹೃದಯವಂತ. ಈಗ ಈ ಸಂದರ್ಭದಲ್ಲಿ ಸಂತೋಷ್ ಅವರಿಗೆ, ನಮ್ಮ ಕಳೆದ ವರ್ಷದ 7ನೇ ತರಗತಿಯ ಸಂತೋಷ್ ಅವರಿಗೆ ಈ ವಿದ್ಯಾರ್ಥಿ ವೇತನವನ್ನು ವೇಲು ಅವರ ಕೈಯಲ್ಲಿ ನೀಡ್ತಾ ಇದ್ದೇವೆ. ವೇಲು ಅವರು ಕೂಡ ಮುಂದಕ್ಕೆ ಇಂತಹ ಒಂದು ಒಳ್ಳೆಯ ಕಲ್ಪನೆಯನ್ನು ಪಡಿಬೇಕು, ಶಾಲೆಗಾಗಿ ಇನ್ನಷ್ಟು ಕೆಲಸ ಅವರು ಮಾಡಬೇಕು, ದಾನ ನೀಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಈ ವಿದ್ಯಾರ್ಥಿ ವೇತನವನ್ನು ವೇಲು ಅವರ ಕೈಯಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಪ್ರತಿ ವರ್ಷ ಕರಂದಾಡಿ ದೇವಸ್ಥಾನದ ಉತ್ಸವದಲ್ಲಿ ಕರಂದಾಡಿಗುತ್ತು ಫ್ಯಾಮಿಲಿಯವರು ದಿವಂಗತ ಶೆಟ್ಟಿ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳೆಲ್ಲ ಸೇರಿ ನಿರಂತರವಾಗಿ 25 ವರ್ಷಗಳಿಂದ ವಿದ್ಯಾರ್ಥಿ ವೇತನವನ್ನು ಮಕ್ಕಳಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳದೆ ಇದ್ದರೆ ಬಹಳ ದೊಡ್ಡ ತಪ್ಪಾಗ್ತದೆ. ಹಾಗಾಗಿ ಅವರು ಅದಲ್ಲದೆ ನಮ್ಮ ಶಿಕ್ಷಕರ ವೆಚ್ಚಕ್ಕಾಗಿ, ಅವರ ಸಂಬಳಕ್ಕಾಗಿ, ಆ ಗೌರವಧನ ನೀಡುವುದಕ್ಕಾಗಿ ಪ್ರತಿ ವರ್ಷವೂ ಅವರದ್ದೇ ಆದ ಒಂದು ನಿಗದಿತ ಮೊತ್ತವನ್ನು ಅದಕ್ಕೆ ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪಿಸ್ತಾ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಾವು ಕೇಳುವ ಮೊದಲೇ ಶಾಲೆಗೆ ಏನು ಬೇಕು ಅಂತ ಕೇಳುವವರು ತುಂಬ ಜನ ಇದ್ದಾರೆ. ಹಾಗಾಗಿ ಇನ್ನಷ್ಟು ಜನರ ಮನ ಪರಿವರ್ತನೆಯಾಗಬೇಕು, ಹೃದಯ ಕರಗಬೇಕು. ಸರ್ಕಾರ ಇವತ್ತು ಕೇವಲ ಒಂದು ಶಿಕ್ಷಕರಿಗಷ್ಟೇ ಸಂಬಳ ಕೊಡ್ತಾ ಇದೆ. ಮುಂದಕ್ಕೆ ನಮ್ಮ ದಾನಿಗಳು
ಹೆಚ್ಚೆಚ್ಚು ಕೂಡಿಕೊಂಡು ಶಾಲೆಯನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ಒಂದು ಪ್ರಜ್ಞೆ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಭಗವಂತ ಎಲ್ಲವನ್ನ ಒಳ್ಳೆಯದು ಮಾಡಬೇಕು, ಆಗ ನಾವೆಲ್ಲ ಒಳ್ಳೆಯದಾಗ್ತೇವೆ. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿ ವೇತನ ವಿತರಣೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ SDMC ಅಧ್ಯಕ್ಷರಾದ ಪದ್ಮನಾಭ ಶಾನುಭಾಗ್ ಸರ್ ತಮ್ಮ ಅತಿಥಿ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲಿರುವಂಥ ಇವತ್ತಿನ ಅಧ್ಯಕ್ಷರಾದಂಥ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ನಮ್ಮ ನೆಚ್ಚಿನ ಮಾರ್ಗದರ್ಶಕರು, ಈ ಶಾಲಾ ಹಳೆ ವಿದ್ಯಾರ್ಥಿಯೂ ಹಾಗೆ ಆಗಿರುವಂಥ ರವಿರಾಜ್ ಶೆಟ್ರೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇವಾಗ ಮಾತಾಡುವ ಸಮಯ ಅಲ್ಲ. ಎಲ್ಲ ಮಕ್ಕಳು ಕಾರ್ಯಕ್ರಮಗಳು ನಡೀತಾ ಉಂಟು, ನೀವೆಲ್ಲರೂ ನೋಡಿದ್ದೀರಿ. ಇನ್ನು ಒಳ್ಳೆಯ ಶಿಕ್ಷಣವನ್ನು ನಮ್ಮ ಶಾಲೆ ನೀಡ್ತಾ ಇದೆ. ಸಾಧಾರಣ 2017ಕ್ಕೆ ನಮ್ಮ ಶತಮಾನ ಕಂಡಂಥ ಶಾಲೆ. ಆಮೇಲೆ 8 ವರ್ಷದಿಂದ ನಮ್ಮ ಶಾಲೆ ಒಂದು ವಿದ್ಯಾವಿಧಾತ ಎಜುಕೇಷನ್ ಟ್ರಸ್ಟ್ ಅಂತ ಸ್ಥಾಪಿಸಿಕೊಂಡು ನೀಲಾಧರ್ ಶೆಟ್ಟರು ಒಂದು ಅವರ ಕನಸು, ನಮ್ಮ ಶಾಲೆ ಯಾವ ಇಂಗ್ಲೀಷ್ ಶಾಲೆಗಿಂತಲೂ ಕಡಿಮೆ ಇರಬಾರ್ದು ಅಂತ ಹೇಳುವಂಥ ಒಂದು ಮಾತು ಯಾವಾಗಲೂ ಅವರು ಫೋಟೋದಲ್ಲಿ ಹಾಗೆ ಒಂದು PT ಮಾಸ್ಟರನ್ನು ಇಟ್ಕೊಂಡು ನಮ್ಮ ಶಾಲೆಗೆ ಇಷ್ಟು ಸಣ್ಣ ಒಂದು ಮಜೂರು ಗ್ರಾಮದಲ್ಲಿ ಏಕೈಕ ಒಂದು ಶಾಲೆ ಇರುವುದು ಅಂತ ಹೇಳಿದರೆ ಈಗ ನಮ್ಮ ಕರಂದಾಡಿ ಶ್ರೀರಾಮ ಹಿರಿಯ ಪ್ರಾಥಮಿಕ ಶಾಲೆ ಮಾತ್ರ. ಹಾಗಾಗಿ ಇದನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲರೂ ಸಹಕಾರವನ್ನು ನೀಡಿದ್ದೀರಿ. ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ಬಯಸ್ತೇವೆ. ಈ ಶಾಲೆ ಉಳಿಬೇಕು, ಬೆಳೀಬೇಕು, ನಮ್ಮ ಊರಿನ ಒಂದು ಹೆಸರು ಶಾಶ್ವತವಾಗಿ ಎಲ್ಲ ಕಡೆ ಪಸರಿಸಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು. ಇದು ಯಾರಲ್ಲಿ ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎನ್ನುವ ಹಾಗೆ ತಮ್ಮ ಮಾತುಗಳನ್ನಾಡಿದ ನಮ್ಮ SDMC ಅಧ್ಯಕ್ಷರು ಪದ್ಮನಾಭ ಶಾನುಭಾಗ್ ಇವರಿಗೆ ಅಭಿನಂದನೆಗಳು. ಇದೀಗ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಮಾತು. ಈ ಅಧ್ಯಕ್ಷರ ಬಗ್ಗೆ ನಾವು ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ ಇದೇ ಅಧ್ಯಕ್ಷ ಸ್ಥಾನದಲ್ಲಿ ದಿವಂಗತ ಲೀಲಾಧರ್ ಶೆಟ್ಟಿಯವರು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿದ್ದವರು. ಆ ಸ್ಥಾನವನ್ನ ಈಗ ನಮ್ಮ P ರವಿರಾಜ್ ಶೆಟ್ಟಿ ಇವರು ಅಲಂಕರಿಸಿದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಶಿಕ್ಷಕರಿಗಾಗ್ಲಿ ಅಥವಾ ಮಕ್ಕಳಿಗಾಗ್ಲಿ ಯಾವುದೇ ಸಮಸ್ಯೆ ಬಾರದ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿಕೊಂಡು ಬಂದಿರುತ್ತಾರೆ. ಇವರಿಗೆ ವಿಶೇಷವಾಗಿ ನಾವು ನಮ್ಮ ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು. ಅದಕ್ಕಿಂತ ಮೊದಲು ಇವರು ನಮಗೆ ಶಾಲೆಗೆ ವಿಶೇಷವಾದ ಸಹಕಾರವನ್ನ ಕೊಟ್ಟಿದ್ದಾರೆ. ಇವರನ್ನ ಗುರುತಿಸಲಿಕ್ಕಿತ್ತು, ಅದನ್ನ ನಾವು ಕೊನೆಗೆ ಇಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಇವರು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು. ಅದರ ಜೊತೆಗೆ ನಮ್ಮ ಶಿಕ್ಷಕ ರಕ್ಷಕ ಸಮಿತಿಯ ಕೆಲವು ಸದಸ್ಯರಿದ್ದಾರೆ. ಅವರು ಕೂಡ ಇವತ್ತು ನಮಗೆ 5,000 ರೂಪಾಯಿ ಮೊತ್ತವನ್ನ ಒಟ್ಟು ಸೇರಿಸಿ ನಮ್ಮ ಇಂದಿನ ವಾರ್ಷಿಕೋತ್ಸವಕ್ಕೆ ನೀಡಿದ್ದಾರೆ. ಒಟ್ಟಿಗೆ ಶಿಕ್ಷಕ ರಕ್ಷಕ ಸಮಿತಿಯ ಪರವಾಗಿ ನಮ್ಮ ವಾರ್ಷಿಕೋತ್ಸವಕ್ಕೆ 10,000 ರೂಪಾಯಿ ನಮ್ಮ ಶಾಲೆಗೆ ಎಂದು ನೀಡಿರುತ್ತಾರೆ. ನಾನೀಗ ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರನ್ನ ವೇದಿಕೆಗೆ ಕರೀತಾ ಇದ್ದೇನೆ. ದಯವಿಟ್ಟು ನಾನು ಹೆಸರು ಕರೆದವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಶಾ, ಉದಯ ದೇವಡಿಗ, ರುಕಿಯಾ, ಮೋಹಿನಿ, ಗೀತಾ, ಮಮತಾ, ಜರೀನಾ, ಸುಚಿತ್ರಾ, ಸುಶೀಲಾ, ಲಕ್ಷ್ಮಿ, ಸಾಲಿಯಾ, ಶೈಲಜಾ ದೇವಾಡಿಗ, ಸುಕನ್ಯಾ, ಪೂರ್ಣಿಮಾ, ಉಮೇಶ್ ರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ಸದಸ್ಯರು ಆದಷ್ಟು ಬೇಗನೆ ವೇದಿಕೆಗೆ ಬನ್ನಿ. ತಮ್ಮನ್ನು ಒಂದು ಗುರುತಿಸುವ ಕಾರ್ಯಕ್ರಮ ಅಷ್ಟೇ. ತಮ್ಮ ಮುಖವನ್ನು ನಮ್ಮ ಎಲ್ಲ ಪೋಷಕ ಬಂಧುಗಳು ನೋಡಬೇಕು, ಅವರಿಗೂ ಕೂಡ ಪ್ರೇರಣೆ ಸಿಗಬೇಕು ಎನ್ನುವ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನ ಇಟ್ಟಿದ್ದೇವೆ. ಈ ಶಿಕ್ಷಕ ರಕ್ಷಕ ಸಮಿತಿಯ ಅಧ್ಯಕ್ಷರು P ರವಿರಾಜ್ ಶೆಟ್ಟಿ ಇವರು. ಆ ಅಧ್ಯಕ್ಷೆಯ ನೆಲೆಯಲ್ಲಿ ಎಲ್ಲ ಈ ಸದಸ್ಯರು ಇದ್ದಾರೆ.
ಈ ಸದಸ್ಯರನ್ನು ಒಂದು ಸಲ ಎಲ್ಲರೂ ಮನ ತುಂಬಿ ನೋಡಿ, ಕಣ್ಣು ತುಂಬಿ ನೋಡಿ. ಯಾಕಂತ ಹೇಳಿದ್ರೆ ಕ್ರೀಡೋತ್ಸವದ ಸಮಯದಲ್ಲಿ ನಮಗೆ ಮಕ್ಕಳಿಗೆ ಊಟ ಬಡಿಸುವುದಾಗ್ಲಿ, ಮಕ್ಕಳಿಗೆ ಪಾನಕದ ವ್ಯವಸ್ಥೆ ಅಥವಾ ಪಾನಕ ವ್ಯವಸ್ಥೆಯನ್ನ ಮಾಡುವುದಾಗ್ಲಿ, ಹಾಗೆ ಇವತ್ತು ಶಾಲಾ ವಾರ್ಷಿಕೋತ್ಸವದ ದಿನದಂದು ಮಕ್ಕಳಿಗೆ ಲಘುಪಹಾರವನ್ನು ಬಡಿಸುವುದಾಗ್ಲಿ, ಶಾಲೆಯನ್ನ ಸ್ವಚ್ಛತೆ ಮಾಡುವುದಾಗ್ಲಿ, ಮಧ್ಯಾಹ್ನದ ಊಟ ಬಡಿಸುವುದಾಗ್ಲಿ, ಎಲ್ಲ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ನಮಗೆ ಶಿಕ್ಷಕರಿಗೆ ಚಿಂತೆಯೇ ಇಲ್ಲದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 5,000 ರೂಪಾಯಿಯ ಸಮಿತಿಯ ಪರವಾಗಿ ನೀಡಿದ್ದಾರೆ. ಇವರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಶಿಕ್ಷಕರ ಬಂಧುಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇವರಿಂದಾಗಿ ನಮ್ಮ ಶಾಲೆಯ ಕ್ರೀಡೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವ ತುಂಬಾ ಯಶಸ್ಸಾಗಿ ನಡೀಲಿಕ್ಕೆ ಸಹಕಾರ ಆಯಿತು ಅಂತ ಹೇಳ್ತಾ ಇದ್ದೇವೆ. ಇವರೆಲ್ಲರಿಗೆ ನಮ್ಮ ಶಾಲೆಯ ಪರವಾಗಿ ಮಗದೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇವರೆಲ್ಲರ ಅಧ್ಯಕ್ಷ, ಇವರೆಲ್ಲರ ಕಿಂಗ್ ನಮ್ಮ ಪಿ ರವಿರಾಜ್ ಶೆಟ್ಟಿ ಇವರನ್ನು ಈ ಸಂದರ್ಭದಲ್ಲಿ ಶಾಲು ಹಾಕಿ ಗುರುತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ಕೂಡ ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ವಿಶೇಷ ರೀತಿಯ ಸಹಕಾರವನ್ನಿತ್ತಿದ್ದಾರೆ. ಇವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಸರ್. ಇದೀಗ ಅಧ್ಯಕ್ಷೀಯ ಮಾತುಗಾಗಿ ಹಾಗೆ ಈ ಒಂದು ಅಧ್ಯಕ್ಷೀಯ ಮಾತಿಗಾಗಿ ಪಿ ರವಿರಾಜ್ ಶೆಟ್ಟಿ ಸರ್. ಅದಕ್ಕಿಂತ ಮೊದಲು ಇನ್ನೋರ್ವ ಸೇವಾದಾನಿ ಅಂತ ಹೇಳ್ಬೋದು, ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ನಿರ್ಮಲ್ ಕುಮಾರ್ ಹೆಗ್ಡೆ ಇವರು ಕಳೆದ ಕೆಲವು ವರ್ಷಗಳಿಂದ ರಿಟೈರ್ಡ್ ಆದಂದಿನಿಂದ ಇಂದಿನವರೆಗೂ ಕೂಡ ನಮಗೆ 5, 6, 7 3 ತರಗತಿಗೆ ಗಣಿತ ಪಾಠವನ್ನ ಉಚಿತವಾಗಿ ಮಾಡ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ತಮ್ಮ ಪಾಠ ಪ್ರವಚನದಲ್ಲಿ ಯಾವುದೇ ಮೋಸ ಇಲ್ಲದ ಹಾಗೆ, ಯಾವುದೇ ರೀತಿಯ ಲೋಪ ಇಲ್ಲದ ಹಾಗೆ ಬಹಳ ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಇವರಿಗೆ ಏನೂ ಸಂಬಳವನ್ನ ಕೊಡ್ತಾ ಇಲ್ಲ. ಹಾಗಾಗಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಈಗ ಅಧ್ಯಕ್ಷೀಯ ಭಾಷಣಕ್ಕಾಗಿ ಪಿ ರವಿರಾಜ್ ಶೆಟ್ಟಿ ಸರ್. ಊರಿನ ದೈವದೇವರನ್ನು ಸ್ಮರಿಸುತ್ತಾ ಪ್ರೀತಿಯ ವಿದ್ಯಾಭಿಮಾನಿಗಳೇ ಹಾಗೂ ವೇದಿಕೆಯಲ್ಲಿರುವ ನನ್ನ ಸಹವರ್ತಿಗಳೇ ಹಾಗೂ ಗಣ್ಯರೇ, ಮುದ್ದು ಮಕ್ಕಳೇ, ಹೆತ್ತವರೇ, ಶಿಕ್ಷಕರೇ, ಇನ್ನೇನು ನನಗೆ ಜಾಸ್ತಿ ಮಾತಾಡಲಿಕ್ಕೆ ಉಳಿಯಲಿಲ್ಲ. ಎಲ್ಲವನ್ನು ಸತ್ಯವತಿ ಟೀಚರ್ ಹಾಗೂ ನಿರ್ಮಲ್ ಕುಮಾರ್ ಹೆಗ್ಡೆ ಅವರು ಮಾತಾಡಿ ಮುಗಿಸಿದ್ದಾರೆ. ನನ್ನನ್ನು ಒಂದು ತುಳುಟೊಂದು ಗಾದಂಡು ಉಣರ ಏರು ಬತ್ತನೊಂದು ಅಂಚ ನಿರ್ಮಲ್ ಕುಮಾರ್ ಹೆಗ್ಡೆ ನನ್ನನ್ನು ಮಧ್ಯದಲ್ಲಿ ಲೀಲಾಧರ್ ಶೆಟ್ಟರು ಇಲ್ಲದಾಗ ನನ್ನನ್ನು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷನಾಗಿ ನೇಮಿಸಿದ್ದಾರೆ. ಎಲ್ಲರೂ ಸೇರಿ ಇದನ್ನು ನನ್ನ ಮೇಲೆ ಹಾಕಿದ್ದಾರೆ. ಏನು ತೊಂದರೆ ಇಲ್ಲ, ದೇವರ ದಯದಿಂದ ಲೀಲಾಧರ್ ಶೆಟ್ಟಿನ ಮನಸ್ಸಿನ ಆಸೆಯಂತೆ ನಾವೆಲ್ಲರೂ ಸೇರಿ ಉತ್ತಮವಾಗಿ ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಹಾಗೆಯೇ ಸುಮಾರು ಸಂಘ ಸಂಸ್ಥೆಗಳು, ವಿದ್ಯಾಭಿಮಾನಿಗಳು ನಮಗೆ ಕೊಟ್ಟ ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ, ರಕ್ಷಕರಿಗೆ ಈಗ ತಿಳಿಯಬಹುದು, ನಿಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ತೀರಿ, ಅವರನ್ನು ಒಂದು ಮರದ ಗಂಧದ ಹೋಲಿಸಿದರೆ ಅದನ್ನು ಯಾವ ರೀತಿ ಶಿಲ್ಪಿಗಳು ಕೆತ್ತಿ ಮೂರ್ತಿಯನ್ನಾಗಿ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಕರು ನಿಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹಿಸಿದ್ದಾರೆ, ಅವರನ್ನು ಟ್ರೈನ್ ಮಾಡಿದ್ದಾರೆ ಅಂತ ನಿಮಗೆ ಇನ್ನು ವೇದಿಕೆಯಲ್ಲಿ ತಿಳಿಯಲಿಕ್ಕಿದೆ. ಎಲ್ಲರೂ ಶಿಕ್ಷಕರಿಗೂ ಹಾಗೂ ರಕ್ಷಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ, ನನಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನಿಮ್ಮಿಂದ ಯಾಚಿಸಿದ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾಣುವುದೆಲ್ಲವೂ ಸತ್ಯ ಎನ್ನುವುದಾದರೆ ಕಾಣದೇ ಇರುವುದೆಲ್ಲವೂ ಅಸತ್ಯವಲ್ಲ. ಆಡುವ ಮಾತುಗಳೆಲ್ಲ ಸತ್ಯ ಎನ್ನುವುದಾದರೆ ಮೌನ ಯಾವತ್ತೂ ಸುಳ್ಳಲ್ಲ. ಕಾಣದ ವಸ್ತುವನ್ನು ನೋಡಲು ಒಳಗಣ್ಣು ಬೇಕು. ಹಾಗೆ ಮೌನದ ಹಿಂದಿನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಮನಸ್ಸು ಇರಬೇಕು. ಈ ಮನಸ್ಸು ನಮ್ಮ ರವಿರಾಜ್ ಸರ್ ಇದೆ ಎಂದು ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಒಬ್ಬರನ್ನ ಗುರುತಿಸಲಿಕ್ಕಿದೆ. ಇದು
ನಮಗೆ ಎಲೆಮರೆಯ ಕಾಯಿಯ ಹಾಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಅವರ ಸಹಕಾರ ಎಲ್ಲಿಯೂ ಕಾಣುವುದಿಲ್ಲ, ಆದರೆ ಎಲೆಮರೆಯ ಕಾಯಿಯಾಗೆ ಇದ್ದಾರೆ. ಇವರೇ ನಮ್ಮ ನಾಗಭೂಷಣ್ ರಾವ್. ಈ ನಾಗಭೂಷಣ್ ರಾವ್ ಎನ್ನುವರು ನಮ್ಮ ವಿದ್ಯಾವಿಧಾತ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ, ಹಾಗೆ ನಮ್ಮ ಶಾಲೆಯ ಸಕ್ರಿಯ ಹಳೆ ವಿದ್ಯಾರ್ಥಿ. ನಮಗೆ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಬೆನ್ನೆಲುಬಾಗಿ ನಿಂತುಕೊಂಡು ಎಲ್ಲ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ. ಇವರನ್ನ ನಾವು ಈ ಸಂದರ್ಭದಲ್ಲಿ ಗುರುತಿಸದಿದ್ದರೆ ದೇವರು ಕೂಡ ಮೆಚ್ಚಲಾರ. ಹಾಗಾಗಿ ನಾಗಭೂಷಣ್ ರಾವ್ ಸರ್ ತಾವು ದಯವಿಟ್ಟು ವೇದಿಕೆಗೆ ಬರಬೇಕು. ಅಧ್ಯಕ್ಷರಿಂದ ಈ ಒಂದು ಗುರುತಿಸುವಿಕೆ ಕಾರ್ಯಕ್ರಮವನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ವಿದ್ಯಾಭಿಮಾನಿಗಳಲ್ಲಿ ಒಂದು ನಮ್ರ ಅರಿಕೆ. ನಮ್ಮ ಶಾಲೆಯಲ್ಲಿ ಇಂದಿರಾ ಟೀಚರ್ ಅಂತ ಇದ್ರು, ಅವರ ಗಂಡ ಪಿ ಶಶೇಖರ್ ಭಟ್ ಅಂತ ಇದ್ರು. ಅವರು ನಿವೃತ್ತಿ ಆದಮೇಲೆ ಉಚ್ಚಿಲ ಶಾಲೆಯಲ್ಲಿ ನಿವೃತ್ತಿ ಆದಮೇಲೆ ಲೀಲಾಧರ ಶೆಟ್ಟರು ಅವರನ್ನು ಪ್ರತಿ ಸಲ ಈ ಶಾಲೆಗೆ ಕರ್ಕೊಂಡು ಬಂದು ನಮ್ಮ ಈ ಶಾಲೆಯನ್ನು ಹೇಗೆ ನಡೆಸಬೇಕು, ಹೇಗೆ ನಾವು ಮುಂದುವರಿಸಬೇಕು ಎನ್ನುವಂಥ ಅವರ ಸಲಹೆಗಳನ್ನು ಪಡೆದುಕೊಳ್ತಾ ಇದ್ರು. ಮಾತ್ರವಲ್ಲ, ಅವರು ಶಾಲೆಗೆ ತನ್ನ ಕೈಲಾದ ಸಹಾಯವನ್ನು ಸಕಾಲಿಕವಾಗಿ ಮಾಡ್ತಾ ಇದ್ರು. ಆದರೆ ಇವತ್ತು ಅವರು ಇಲ್ಲವಾಗಿದ್ದಾರೆ. ಅವರನ್ನು ಸಂಸ್ಮರಿಸಿಕೊಳ್ಳದಿದ್ದರೆ ನಾವು ಕೃತಜ್ಞರಾಗ್ತೇವೆ ಅಂತ ಭಾವಿಸಿಕೊಂಡು, ದೇವರು ಆ ಲೋಕದಲ್ಲಿ ಅವರಿದ್ದರೂ ಕೂಡ ಇವತ್ತಿಗೂ ಅವರು ಸ್ಮರಣೀಯರಾಗಿದ್ದಾರೆ. ಪಿ ಶಶೇಖರ್ ಭಟ್ರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ಆ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಈಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ವಂದನೆಗಳು. ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ವಂದನಾರ್ಪಣೆ. ಇದನ್ನು ನಮ್ಮ ಶಿಕ್ಷಕಿ ಹರಿಣಾಕ್ಷಿ ಟೀಚರ್ ಇವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ವಾರ್ಷಿಕೋತ್ಸವ ಮತ್ತು ಬಹುಮಾನ ವಿತರಣಾ ಸಮಾರಂಭ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಪಿ ರವಿರಾಜ್ ಶೆಟ್ಟಿ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಮಜೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಶೆಟ್ಟಿ ವಳದೂರ್ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಜಯಪ್ರಕಾಶ್ ಶೆಟ್ಟಿ ಜಲಂಚರ್ ಮಹಾಲಿಂಗೇಶ್ವರ ದೇವಸ್ಥಾನ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ಕೆ ವಾಸುದೇವ್ ರಾವ್ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಕಲ್ಪವೃಕ್ಷ ಕನ್ನಡ ಶಾಲಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶ್ರೀಧರ್ ಶೆಟ್ಟಿಗಾರ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಗೋಪಾಲ್ ಎನ್ ಕುಂದರ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ದಾನಿಯೂ ಆಗಿರುವ ವೇಲು ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀ ಕೆ ಪದ್ಮನಾಭ್ ಶಾನ್ಭಾಗ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಬಯಸುತ್ತೇನೆ. ವಿದ್ಯಾವಿಧಾತ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವ ನಾಗಭೂಷಣ್ ರಾವ್ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ವಿಶೇಷ ಆಹ್ವಾನಿತ ತಂಡ ಟೀಮ್ ಮೇಕ್ ಸಮನ್ ಸ್ಮೈಲ್ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾದ ನಿರ್ಮಲಾ ಹೆಗ್ಡೆ ತುಂಬು ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ RS ಕಲ್ಲೂರ ಇವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿ ನಾಯಕಿಯಾಗಿರುವ ಮುಫಿದಾ ಆರ್ಯಂ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಮಕ್ಕಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಬಹುಮಾನವನ್ನು ನೀಡಿದವರು ಬ್ರಹ್ಮಲಿಂಗೇಶ್ವರ ಭಜನಾ ಮಂಡಳಿ ಕರಂದಾಡಿ. ಬೆಳಗ್ಗೆ ಧ್ವಜಾರೋಹಣಕ್ಕೆ ಸಿಹಿ ತಿಂಡಿಯನ್ನು ನೀಡಿದವರು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕೆ ವಾಸುದೇವ್ ರಾವ್. ಮಧ್ಯಾಹ್ನದ ಊಟಕ್ಕೆ ಪಾಯಸ ಮತ್ತು ಪಲ್ಯವನ್ನು ನೀಡಿದವರು ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕ ವಾಸುದೇವ್ ರಾವ್. ಸಂಜೆಯ ಲಘುಪಹಾರದ ವ್ಯವಸ್ಥೆಯನ್ನು ಮಾಡಿದವರು ಉಳಿಯಾರು ದುರ್ಗಪರಮೇಶ್ವರಿ ಭಜನಾ ಮಂಡಳಿ. ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಮಾಡಿದವರು ಹಳೆ ವಿದ್ಯಾರ್ಥಿ ಹಾಗೂ ದಾನಿಯೂ ಆಗಿರುವ ಯೋಗೀಶ್. ಶಾಮಿಯಾನ ಮತ್ತು ಆಸನದ ವ್ಯವಸ್ಥೆಯನ್ನು ಮಾಡಿದವರು ರವಿನಾಯಕ್. ಶಾಲೆಯ ಮುಂಭಾಗದಲ್ಲಿ ಅಲಂಕಾರವನ್ನು
ಕೊಟ್ಟವರು ಮನೋಜ್ ನಾಯ್ಕೋ. ಹಾಗೆ ಶಿಕ್ಷಕ ರಕ್ಷಕ ಸಮಿತಿಯ ಸದಸ್ಯರಾದ ಉದಯ ದೇವಾಡಿಗ ಇವರು ನಿನ್ನೆ ಬೆಳಗ್ಗೆಯಿಂದ ಇವತ್ತು ಸಂಜೆಯವರೆಗೆ ನಮ್ಮೊಂದಿಗೆ ಇದ್ದು ಸಹಕಾರವನ್ನು ನೀಡಿದ್ದಾರೆ. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಧನ ಸಹಾಯ ಮಾಡಿದ ದಾನಿಗಳು ಪ್ರಜ್ಞಾ ಮಾರ್ಪಳ್ಳಿ, ದೇವಿಕಾ ಚೌಟ, ಶರತ್ ಶೆಟ್ಟಿಗಾರ್, ಅಬ್ದುಲ್ ಕರೀಂ, ರವಿರಾಜ್ ಶೆಟ್ಟಿ ಪಂಜುತೋರ್ಗುತ್ತು, ಭಾಸ್ಕರ್ ಕುಮಾರ್, ಶ್ರೀಧರ್ ಶೆಟ್ಟಿಗಾರ್, ಕೃಷ್ಣರಾವ್, ನಿರ್ಮಲ್ ಕುಮಾರ್ ಹೆಗ್ಡೆ, ಸಾಧನಾ ಟೀಚರ್ ಮತ್ತು ಕಿಟ್ಟು ಮಾಸ್ಟರ್, ಸುಕನ್ಯಾ, ಪ್ರಶಾಂತ್, ಜನಾರ್ದನ ರಾವ್ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಎಲ್ಲ ಆಡಿ ದಾನಿಗಳಿಗೂ, ಕಲ್ಪವೃಕ್ಷ ಸಮಿತಿ ಸದಸ್ಯರಿಗೂ, ನಿವೃತ್ತ ಸಹಶಿಕ್ಷಕರಿಗೂ, ಶಿಕ್ಷಕ ರಕ್ಷಕ ಸಮಿತಿಯವರಿಗೂ, ಅಡುಗೆ ಮಾತೆಯರಿಗೂ, ಪೋಷಕರಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ವಿದ್ಯಾಭಿಮಾನಿಗಳಿಗೂ, ಮುದ್ದು ಮಕ್ಕಳಿಗೂ, ನನ್ನ ಸಹೋದ್ಯೋಗಿ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಕಾರ್ಯಕ್ರಮವನ್ನು ನೇರ ಪ್ರಸಾರ ನೀಡುತ್ತಿರುವ ರೆನಿಟಾ ಮತ್ತು ಬಳಗ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುವ ಸತ್ಯವತಿ ಟೀಚರ್ ಇವರಿಗೂ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಛಾಯಾಚಿತ್ರವನ್ನ ತೆಗೆಯುತ್ತಿರುವ ನಮ್ಮ ಹಳೆ ವಿದ್ಯಾರ್ಥಿಯಾಗಿರುವಂತಹ ರವೀಂದ್ರ ಆಚಾರ್ಯ ಇವರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಎಲ್ಲರನ್ನ ಧನ್ಯವಾದಗೈದ ಹರಿಣಾಕ್ಷಿ ಟೀಚರ್ ಇವರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತಾ, ಕೇವಲ ಇನ್ನೊಂದು 3-4 ಡ್ಯಾನ್ಸ್ ಇದೆ. ದಯವಿಟ್ಟು ಎಲ್ಲರೂ ಅತಿಥಿ ಅಭ್ಯಾಗತರು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾವಿನ್ನು ಕೇವಲ ಒಂದು ಅರ್ಧ ಗಂಟೆಯ ಒಳಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕಿದ್ದೇವೆ. ಎಲ್ಲರೂ ಚಪ್ಪಳೆಯ ಮೂಲಕ ಈ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಲೈಫ್ ಕೇರ್ ಕ್ಲಿನಿಕಲ್ ಲ್ಯಾಬೊರೇಟರಿ ಮಜೂರ್. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ನಮ್ಮಲ್ಲಿ ಎಲ್ಲ ತರಹದ ರಕ್ತ ಪರೀಕ್ಷೆ ಹಾಗೂ ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ ಮಾಡಿಕೊಡಲಾಗುವುದು. ವಿಶೇಷ ಸೂಚನೆ: ಮನೆಗೆ ಭೇಟಿ ನೀಡಿ ರಕ್ತ ಸಂಗ್ರಹಿಸಲಾಗುವುದು ಹಾಗೂ ಪೂರ್ಣ ದೇಹದ ತಪಾಸಣೆ ಕೇವಲ 999 ರುಗೆ ಮಾಡಿಕೊಡಲಾಗುವುದು. ನಮ್ಮ ಸ್ಥಳ ಮಜೂರು ಸರ್ಕಲ್, ನಿಯರ್ ಗ್ರಾಮ ಪಂಚಾಯತ್ ಮಜೂರು, 574106, ಉಡುಪಿ ಜಿಲ್ಲೆ, ಕರ್ನಾಟಕ. ಸಮಯ: ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 7ರಿಂದ ಸಂಜೆ 7ರವರೆಗೆ, ಆದಿತ್ಯವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ 7090913419 9035018766.